ಭಗವದ್ಗೀತೆಯ ಅಧ್ಯಯನಕ್ಕೆ ಭಗವದ್ಭಕ್ತರಿಗೆಲ್ಲ ಆದರದ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆಯ 8ನೇ ಅಧ್ಯಾಯ ಇವತ್ತು ಅಕ್ಷರ ಬ್ರಹ್ಮ ಯೋಗ ಅಥವಾ ಭಗವತ್ ಪ್ರಾಪ್ತಿ. ಎಲ್ಲರೂ ತಮ್ಮನ್ನು ತಾವು ಮ್ಯೂಟ್ ಮಾಡಿಟ್ಕೊಳ್ಬೇಕು. ನಿಮಗೆ ಆಮೇಲೆ ಪ್ರಶ್ನೆ ಕೇಳಲಿಕ್ಕೆ ಅಥವಾ ನಿಮ್ಮ ಸಂದೇಹ ಪರಿಹಾರಕ್ಕೆ ಆಮೇಲೆ ಸಮಯ ಇದೆ. ಅಷ್ಟ ತನಕ ನಾನು ಕೊಡುವ ವಿವರಣೆಯನ್ನು ತಮ್ಮನ್ನು ಮ್ಯೂಟ್ ಮಾಡಿಟ್ಕೊಂಡು ಕೇಳಬೇಕು. ನೀವು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಅದು ಎಲ್ರಿಗೂ ಕಿರಿಕಿರಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇದು ಕ್ಲಾಸ್ ರೆಕಾರ್ಡ್ ಆಗ್ತದೆ. ಅದರಲ್ಲೂ ಕೂಡ ಅದು ಬೇರೆ ಬೇರೆ ಶಬ್ದಗಳು ಕೇಳಿ ಬಂದ್ರೆ ಸರಿ ಆಗುದಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ತಮ್ಮನ್ನು ತಾವು ಮ್ಯೂಟ್ ಮಾಡಿ ಇಟ್ಕೊಳ್ಳಿ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಅಥವಾ ಭಗವತ್ ಪ್ರಾಪ್ತಿ. ನಿನ್ನೆ ನಾವು ಭಗವತ್ ಜ್ಞಾನ ಅಂತ ಹೇಳುವ 7ನೇ ಅಧ್ಯಾಯ ನೋಡಿದ್ದೇವೆ. ಏನ್ ನೋಡಿದ್ದೇವೆ ಅದರಲ್ಲಿ? ಭಕ್ತಿಯೋಗದ ಮೊದಲನೇ ಅಧ್ಯಾಯ. ಮೊದಲನೇ 6 ಅಧ್ಯಾಯಗಳು ನಾವು ಕರ್ಮಯೋಗದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. 7ನೇ ಅಧ್ಯಾಯದಿಂದ ಭಕ್ತಿಯೋಗದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ನಾವು ನಿನ್ನೆಯಿಂದ. ಅದರಲ್ಲಿ ಮೊದಲನೇ ಅಧ್ಯಾಯ ಭಗವಜ್ಞಾನದಲ್ಲಿ ನಾವು ಕೃಷ್ಣನೊಂದಿಗೆ ಹೇಗೆ ಸಂಬಂಧ ಬೆಳೆಸಬಹುದು ಅಂತ ನೋಡಿದ್ದೇವೆ. ಭಕ್ತಿ ಮಾರ್ಗಕ್ಕೆ ಬರದಿದ್ರೆ ಬೇರೆ ಎಲ್ಲಾ ಯೋಗಗಳು ವ್ಯರ್ಥ. ಅಂದ್ರೆ ಎಲ್ಲಕ್ಕಿಂತ ಉನ್ನತವಾದ ಶಿಖರ, ಎಲ್ಲವೂ ಉನ್ನತವೇ ಆದದ್ದು. ಹಿಮಾಲಯದಂತ ಪರ್ವತಗಳಲ್ಲಿ ಎಲ್ಲವೂ ಉನ್ನತವೇ. ಆದ್ರೆ ಅದರಲ್ಲಿ ಮೌಂಟ್ ಎವರೆಸ್ಟ್ ಹೇಳುವುದು ಅತ್ಯುನ್ನತ ಶಿಖರ ಅಂತ ಹೇಳಿ ನಾವು ಕಲ್ತಿದ್ದೇವೆ. ಅದೇ ರೀತಿ ಎಲ್ಲಾ ಯೋಗಗಳು ಕೂಡ ಉತ್ತಮವೇ ಕೃಷ್ಣನೊಂದಿಗೆ ಬಾಂಧವ್ಯ ಸ್ಥಾಪಿಸ್ಲಿಕ್ಕೆ. ಆದ್ರೆ ಭಕ್ತಿ ಯೋಗದ ಆ ನೆಲೆಗೆ ಏರದಿದ್ರೆ ಎಲ್ಲವೂ ವ್ಯರ್ಥ ಅಂತ ಹೇಳಿ ನಿನ್ನೆ ಕೃಷ್ಣ ಹೇಳಿದಾನೆ. ಕೃಷ್ಣ ತನ್ನ ಕೆಳಮಟ್ಟದ ಪ್ರಕೃತಿ ಮತ್ತು ಶ್ರೇಷ್ಠ ಮಟ್ಟದ ಪ್ರಕೃತಿಯ ಬಗ್ಗೆ ನಿನ್ನೆ ನಮಗೆ ತಿಳಿಸಿದಾನೆ. ದೇವರು ಎಲ್ಲೆಲ್ಲೂ ಇದ್ದಾನೆ, ಆದ್ರೆ ಅವನನ್ನು ಕಂಡುಹಿಡಿಯುವುದು ಹೇಗೆ, ಅವನನ್ನು ಪ್ರಮಾಣದಿಂದ ಹೇಗೆ ನೋಡುವುದು ಅಂತ ನಿನ್ನೆ ನಾವು ಅರಿತಿದ್ದೇವೆ. ನೀರಿನಲ್ಲಿರುವ ರುಚಿ ಕೃಷ್ಣ, ಬೆಂಕಿಯಲ್ಲಿರುವ ತೇಜಸ್ಸು ಕೃಷ್ಣ, ಅಗ್ನಿಯಲ್ಲಿರುವ ತೇಜಸ್ಸು ಕೃಷ್ಣ, ಭೂಮಿಯ ಪರಿಮಳ ಕೃಷ್ಣ, ತಪಸ್ವಿಗಳ ಶಕ್ತಿ ಏನಿದೆ ಅದು ಕೃಷ್ಣ, ಬಲವಂತರ ಬಲ ಕೃಷ್ಣ, ಪುರುಷರ ಸಾಮರ್ಥ್ಯ ಕೃಷ್ಣ ಅಂತ ಹೇಳಿ ಎಲ್ಲದಕ್ಕೂ ನಾನೇ ಮೂಲ ಅಂತ ಹೇಳಿ ಕೃಷ್ಣ ಹೇಳಿದಾನೆ. ಈ ಐಹಿಕ ಜಗತ್ತಿನಲ್ಲಿರುವ ಎಲ್ಲಾ ಅಭಿವ್ಯಕ್ತಿಗಳ ಮೂಲ ಬೀಜ ನಾನು ಎಂದು ಕೃಷ್ಣ ಹೇಳಿದಾನೆ. ಎಲ್ಲದರ ಒಡೆಯ ನಾನು, ಎಲ್ಲವೂ ನನ್ನಿಂದಲೇ ಹೊರಸೂಸಲ್ಪಟ್ಟಿದೆ. ತ್ರಿಗುಣಗಳು ಕೂಡ ನನ್ನಿಂದಲೇ ಬಂದಿದೆ, ಆದರೆ ಯಾವುದೂ ನನ್ನನ್ನು ಬಾಧಿಸುವುದಿಲ್ಲ. ನಾನು ಸರ್ವತಂತ್ರ ಸ್ವತಂತ್ರ.
ಯಾವುದೇ ನಿಯಮಕ್ಕೆ ನಾನು ಒಳಪಟ್ಟಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮುಂದುವರಿದು ಕೃಷ್ಣ ಹೇಳ್ತಾನೆ, ಯಾವ ರೀತಿಯ ಜೀವಿಗಳು ನನ್ನನ್ನು ಪಡೆಯಲು ಬಯಸ್ತಾವೆ ಅಂದ್ರೆ ನಾವು 4 ವಿಧದ ಜೀವಿಗಳ ಬಗ್ಗೆ ನಾವು ನಿನ್ನೆ ನೋಡಿದ್ದೇವೆ. ದುಃಖಿಗಳು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಆಮೇಲೆ ತತ್ವಜ್ಞಾನದ ಹರಿಕೃಷ್ಣ ಮಾತಾಜಿ, ಯಾರಿಗೂ ನಾನ್ ಮಾತಾಡೋದು ಕೇಳ್ತಾ ಇಲ್ವಾ? ಕೇಳ್ತಾ ಇದೆ ಮಾತಾಜಿ, ಆದ್ರೆ ಸ್ವಲ್ಪ ನಿಧಾನ ಕೇಳಿಸ್ತಾ ಇದೆ, ಅಂದ್ರೆ ವಾಯ್ಸ್ ಕಡಿಮೆ ಇದೆ ಮತ್ತೆ. ಹರೇ ಕೃಷ್ಣ. ಯಾವ ರೀತಿಯ ಜೀವಿಗಳು ನನ್ನ ಆಶ್ರಯ ಪಡೆಯಲು ಬಯಸ್ತಾರೆ ಅಂತ ಹೇಳೋದ್ರ ಬಗ್ಗೆ ಕೃಷ್ಣ ನಿನ್ನೆ ಹೇಳಿದ್ದಾನೆ. ದುಃಖಿಗಳು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಆಮೇಲೆ ತತ್ವಜ್ಞಾನದ ಅನ್ವೇಷಣೆಯಲ್ಲಿ ಇರುವಂತಹ ಜೀವಿಗಳು ನನ್ನ ಬಳಿಗೆ ಬರುತ್ತಾರೆ. ಯಾವ ಜೀವಿಗಳು ಭಕ್ತಿ ಮಾರ್ಗವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೋ, ಯಾರು ಭಕ್ತಿ ಮಾರ್ಗದಲ್ಲಿ ನಡೆಯಬೇಕೆನ್ನುವಂತಹ ದೃಢ ಶ್ರದ್ಧೆಯಿಂದ ದೃಢ ನಂಬಿಕೆಯಿಂದ ಮುಂದಡಿ ಇರ್ತಾರೋ ಅವರು ಈ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದಿ ನನ್ನಲ್ಲಿಗೆ ಬರ್ತಾರೆ. ಹಾಗೂ ಅವರು ಮರಣ ಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡ್ಲಿಕ್ಕೆ ಅವರಿಗೆ ನಾನು ಅವಕಾಶ ಕೊಡ್ತೇನೆ ಅಂತ ಹೇಳಿ ಕೃಷ್ಣ ನಿನ್ನೆ ಹೇಳಿದ್ದಾನೆ. 8ನೇ ಅಧ್ಯಾಯದ ಮೊದಲನೆಯಲ್ಲಿ ಕೃಷ್ಣನಲ್ಲಿ ಅರ್ಜುನ ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದಾನೆ. ಅರ್ಜುನೋವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ ಆದಿಯಜ್ಞ ಕತಃ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅರ್ಜುನ ಮೊದಲನೇ ಶ್ಲೋಕದಲ್ಲಿ 5 ಪ್ರಶ್ನೆಗಳನ್ನು ಇಡ್ತಿದ್ದಾನೆ, ಹಾಗೂ 2ನೇ ಶ್ಲೋಕದಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಟೋಟಲ್ 8 ಪ್ರಶ್ನೆಗಳನ್ನು ಕೃಷ್ಣನಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಯಾವುದು ಬ್ರಹ್ಮನ್, ಕಿಂ ತದ್ ಬ್ರಹ್ಮ ಅಂದ್ರೆ ಯಾವುದು ಬ್ರಹ್ಮ, ಯಾವುದು ಆಧ್ಯಾತ್ಮ, ಯಾವುದು ಕರ್ಮ, ಸಕಾಮ ಕರ್ಮ ಅಂದ್ರೆ ಯಾವುದು, ಆದಿಭೂತ ಎಂದ್ರೆ ಏನು, ಆದಿದೈವ ಎಂದ್ರೆ ಏನು. ಇದು ಮೊದಲನೇ ಶ್ಲೋಕದಲ್ಲಿರುವ 5 ಪ್ರಶ್ನೆಗಳು. ಬ್ರಹ್ಮ ಎಂದ್ರೆ ಯಾರು, ಬ್ರಹ್ಮ ಅಂದ್ರೆ ಏನು, ಆಧ್ಯಾತ್ಮ ಎಂದ್ರೆ ಏನು, ಕರ್ಮ ಅಂದ್ರೆ ಏನು, ಆದಿಭೂತ ಯಾವುದು, ಆದಿದೈವ ಯಾವುದು. ಇನ್ನು 2ನೇ ಶ್ಲೋಕದಲ್ಲಿ ಅರ್ಜುನ 3 ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾನೆ. ಆದಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಅಂತ. ಅಂದ್ರೆ ಇಲ್ಲಿ 2ನೇ ಶ್ಲೋಕದಲ್ಲಿ ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ ಮತ್ತು ಮರಣಕಾಲದಲ್ಲಿ ನಿನ್ನನ್ನು ಸ್ಮರಿಸುವುದು ಹೇಗೆ. ಈ ರೀತಿಯಾಗಿ 8 ಪ್ರಶ್ನೆಗಳನ್ನು ಅರ್ಜುನ ಇಲ್ಲಿ ಕೃಷ್ಣನ ಹತ್ರ ಇವತ್ತು ಕೃಷ್ಣನ ಮುಂದಿಡ್ತಾ ಇದ್ದಾನೆ. ಇದನ್ನೆಲ್ಲ ನನಗೆ ವಿವರಿಸಬೇಕು ಅಂತ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾ ಇದ್ದಾನೆ. ಈಗ 8 ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡಬಹುದು. ಆತ್ಮ, ಆಧ್ಯಾತ್ಮ, ಕರ್ಮ, ಆದಿಭೂತ, ಆದಿದೈವ, ಆದಿಯಜ್ಞ ಎಲ್ಲಿ ವಾಸಿಸುತ್ತಾನೆ, ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನೆಸಿಕೊಳ್ಳುವುದು. ಇಲ್ಲಿ ಅದಕ್ಕೆ ಉತ್ತರ ಕೂಡ ಉಂಟು. ಅರ್ಜುನ ಈಗ ಒಂದು ವಿಧೇಯ ವಿದ್ಯಾರ್ಥಿಯ ರೀತಿ ಕೃಷ್ಣನಿಗೆ ಶರಣಾಗತನಾಗಿದ್ದಾನೆ. ಕೃಷ್ಣನಿಂದ ಅವನು ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸ್ತಾ ಇದ್ದಾನೆ. ಆ ಮೂಲಕ ಅವನು ನಮಗೆ ಜ್ಞಾನವನ್ನು ದಯಪಾಲಿಸ್ತಾ ಇದ್ದಾನೆ. ಈ ರೀತಿ ಅರ್ಜುನ ಪ್ರಶ್ನೆ ಕೇಳದಿದ್ರೆ ನಮಗೆ ಇಂತಹ ಒಂದು ಜ್ಞಾನ ಸಿಗ್ತಾ ಇರ್ಲಿಲ್ಲ. ಅರ್ಜುನನ ಮೂಲಕ ಅರ್ಜುನ ಈ ರೀತಿಯ ಪ್ರಶ್ನೆ ಕೇಳಿದ್ರಿಂದ ಭಗವಂತ ಅದಕ್ಕೆ ತಕ್ಕದಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆ ಮೂಲಕ ನಾವು
ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ಅರ್ಜುನ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂದ್ರೆ ಕಿಂ ಬ್ರಹ್ಮ ಕಿಮ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಪುರುಷೋತ್ತಮ ಅಂತ ಹೇಳಿ ಅವನನ್ನು ಕರೀತಾ ಇದ್ದಾನೆ. ಕೃಷ್ಣ ಗೋವಿಂದ ಅಂತ ಹೇಳಿ ಕರೀತಾ ಇಲ್ಲ ಅವನು. ಪುರುಷೋತ್ತಮ ಅಂದ್ರೆ ದೇವೋತ್ತಮ ಪರಮ ಪುರುಷ. ಅರ್ಜುನ ಈಗ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಎಂದು ಅಂಗೀಕರಿಸಿದ್ದಾನೆ. ಒಬ್ಬ ಸಖ ಅಥವಾ ಒಬ್ಬ ಗೆಳೆಯನಾಗಿ ಅವನಿಲ್ಲಿ ನೋಡ್ತಾ ಇಲ್ಲ ಕೃಷ್ಣನನ್ನು. ಅವನಿಗೆ ಕೃಷ್ಣ ಭಗವಂತ ಅಂತ ಹೇಳುವಂತದ್ದು ಖಚಿತವಾಗಿದೆ. ತನ್ನೆಲ್ಲಾ ಸಂದೇಹಗಳಿಗೆ ಸರಿಯಾದ ಉತ್ತರ ನೀಡಿ ಮಾರ್ಗದರ್ಶನ ನೀಡಬಲ್ಲವನು ಭಗವಂತ ಅಂತ ಹೇಳುವಂತಹದ್ದು ಅರ್ಜುನನಿಗೆ ಇಲ್ಲಿ ಗೊತ್ತಾಗಿದೆ. ಹಾಗೆ ಕೃಷ್ಣ ಇಲ್ಲಿ ಅರ್ಜುನನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಬ್ರಹ್ಮನ್ ಅಂದ್ರೆ ಆತ್ಮ, ನಾಶವಿಲ್ಲದ ಜೀವಾತ್ಮ, ನಮ್ಮೊಳಗಿರುವಂತಹ ಆತ್ಮ. ಅದಕ್ಕೆ ನಾಶ ಇಲ್ಲ. ನಾವು ನೋಡಿದ್ದೇವೆ, ಆತ್ಮಕ್ಕೆ ನಾಶ ಇಲ್ಲ, ದೇಹಕ್ಕೆ ಮಾತ್ರ ನಾಶ ಇರೋದು. ಅದು ನಶ್ವರ. ಇದು ಅಕ್ಷರ. ನಾಶವಿಲ್ಲದ ಜೀವಾತ್ಮ, ಅಕ್ಷರಕ್ಕೆ ಕ್ಷರ ಇಲ್ಲ, ದಿವ್ಯವಾದದ್ದು ಅದು. ಆಧ್ಯಾತ್ಮ ಅಂದ್ರೆ ಜೀವಿಯ ಸ್ವರೂಪ, ಅದರ ಸ್ವಭಾವ. ಆತ್ಮದ ಸ್ವಭಾವ ಆಧ್ಯಾತ್ಮ, ಆತ್ಮದ ಸ್ವರೂಪ ಆಧ್ಯಾತ್ಮ. ಇನ್ನು ಕರ್ಮ ಅಂದ್ರೆ ಈ ಭೌತಿಕ ದೇಹಕ್ಕೆ ಕಾರಣವಾಗುವಂತಹ ಕ್ರಿಯೆಗಳು ಏನುಂಟು ಅದು ಕರ್ಮ. ಅಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಯಾವ ರೀತಿಯ ದೇಹವನ್ನು ಪಡೆಯಲಿಕ್ಕೆ ಬೇರೆ ಬೇರೆ ರೀತಿಯ ದೇಹಗಳನ್ನು ಪಡೀತೇವಲ್ಲ, ಅದು ಯಾವುದರಿಂದ ಬರ್ತದೆ? ನಾವು ಮಾಡುವ ಕರ್ಮದಿಂದ ಬರ್ತದೆ. ಅಂತಹ ಕರ್ಮಕ್ಕೆ ಅದು ಕರ್ಮ. ನಮಗೆ ಯಾವ ರೀತಿಯ ದೇಹ ಸಿಗ್ತದೆ ಅಂತ ಹೇಳೋದು ನಾವು ಮಾಡುವ ಕರ್ಮದ ಮೇಲೆ ಆಧಾರವಾಗಿದೆ. ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ, ಅಂದ್ರೆ ಈ ಭೌತಿಕ ಸಂಸಾರ. ಇದು ಕ್ಷರ, ನಾಶವಾಗುವಂತಹದ್ದು, ಅಂದ್ರೆ ನಶಿಸಿ ಹೋಗುವಂತಹದ್ದು. ಇದಕ್ಕೆ ನಾಶ ಉಂಟು. ನಮ್ಮ ದೇಹವನ್ನು ಸೇರಿಸಿಕೊಂಡೇ ಈ ಭೌತಿಕ ಪ್ರಕೃತಿಯನ್ನು ನಾನು ಹೇಳ್ತಾ ಇರೋದು. ಎಲ್ಲವೂ ನಾಶವಾಗುವಂತದ್ದು. ಆದಿದೈವ ಎಂದರೆ ಎಲ್ಲಾ ದೇವತೆಗಳನ್ನು ಒಳಗೊಂಡಂತಹ ವಿಶ್ವರೂಪ, ಭಗವಂತನ ವಿಶ್ವರೂಪ. ನಾವಿದನ್ನು 11ನೇ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. 11ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡ್ತಾನೆ. ಅಂದ್ರೆ ಎಲ್ಲಾ ದೇವತೆಗಳನ್ನು ಒಳಗೊಂಡಂತಹ ಕೃಷ್ಣನ ರೂಪ ಆದಿದೈವ. ಭಗವಂತನ ರೂಪಕ್ಕೆ ಆದಿದೈವ ಎಂದು ಹೆಸರು. ಆದಿಯಜ್ಞ ಎಲ್ಲಿ ವಾಸ ಮಾಡ್ತಾನೆ? ಎಲ್ಲರ ಹೃದಯದಲ್ಲೂ ಭಗವಂತ ವಾಸ ಮಾಡ್ತಾನೆ. ಯಜ್ಞದ ಪ್ರಭು ಯಾರು? ಯಜ್ಞದ ಪ್ರಭು ಯಾರೂ ಆಗಿರ್ಬೋದು, ಇಂದ್ರ, ಚಂದ್ರ, ಬ್ರಹ್ಮ, ಯಾರೂ ಆಗಿರ್ಬೋದು. ಆದ್ರೆ ಅವರೆಲ್ಲರ ಹೃದಯದಲ್ಲಿರುವ ಭಗವಂತ ಯಜ್ಞದ ಒಡೆಯ. ಕೃಷ್ಣ ಅದನ್ನು ಹಿಂದೆ ಹೇಳಿದ್ದಾನೆ. ಇನ್ನು ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನೆಸಿಕೊಳ್ಳುವುದು? ಜೀವನದ ಉದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಸಾವಿನ ಸಮಯದಲ್ಲೂ ಭಗವಂತನ ನೆನಪು ಬರ್ತದೆ. ಇಲ್ಲಿ ಕೊನೆಯ ಪ್ರಶ್ನೆಗೆ ತುಂಬಾ ಒತ್ತು ಕೊಡಲಾಗಿದೆ. ಅಂತಕಾಲೇ ಚ ಮಾಮೇವಾ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಪ್ರಯಾಣ ಕಾಲೆ ಅಂದ್ರೆ ಆತ್ಮ ಈ ದೇಹವನ್ನು ಬಿಟ್ಟು ಬಿಡುವಂತಹ ಸಮಯ. ಆಗ ನಮಗೆ ಕೃಷ್ಣನ ಸ್ಮರಣೆ ಬರಬೇಕು. ಅದು ಹೇಗೆ ಸಾಧ್ಯ? ಅದಕ್ಕೆ ಜೀವನ ಪೂರ್ತಿ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು.
ಭಗವಂತನ ಸ್ಮರಣೆ, ಭಗವಂತನ ಭಕ್ತರಾದಂತಹ ಕುಲಶೇಖರ ಆಳ್ವಾರರು ಬರೀತಾರೆ ತಮ್ಮ ಮುಕುಂದಮಾಲಾ ಸ್ತೋತ್ರದಲ್ಲಿ ಹೇಳ್ತಾರೆ, ಈ ಇದರ ಕೊನೆಯಲ್ಲಿ ಇದೆ ಅವರ ಒಂದು ಶ್ಲೋಕ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಪ ವಾತ ಪಿತ್ಸೆ ಕಂಠಾವರೋಧನ ವಿಧ ಸ್ಮರಣಂ ಕುತಸ್ತೆ. ಅಂದ್ರೆ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ನನಗೆ ಸಾಧ್ಯವಾಗದೆ ಹೋಗಬಹುದು, ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ನನಗೆ ಬರದೇ ಹೋಗಬಹುದು. ಈಗ ನಾನು ಆರೋಗ್ಯವಾಗಿದ್ದೇನೆ, ನನ್ನ ಅಂಗಗಳು ಕೆಲಸ ಮಾಡ್ತಾ ಉಂಟು, ಬಾಯಿಯಲ್ಲಿ ನನಗೆ ನಾಲಿಗೆ ನನಗೆ ಸರಿಯಾಗಿ ಹೊರಳಾಡ್ತಾ ಉಂಟು, ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಉಂಟು, ನನ್ನ ಕಿವಿಗಳು ಸರಿಯಾಗಿ ಕೇಳ್ತಾ ಉಂಟು, ನನ್ನ ಬುದ್ಧಿ ಸ್ಥಿಮಿತದಲ್ಲಿದೆ, ನನ್ನ ಅಂಗಾಂಗಗಳು ನನ್ನ ಹಿಡಿತದಲ್ಲಿದೆ. ಆದರೆ ರೋಗ ರುಜಿನಗಳಿಂದ ನನ್ನ ದೇಹ ಸಾಮರ್ಥ್ಯವನ್ನು ಕಳೆದುಕೊಂಡಾಗ, ವೃದ್ಧಾಪ್ಯದಲ್ಲಿ ನನ್ನ ಗಂಟಲು ಕಫಗಳಿಂದ ತುಂಬಿ ಹೋದರೆ, ನಾಲಗೆಗೆ ಲಕ್ವ ಬಡಿದರೆ, ನನ್ನ ಮನಸ್ಸು ಕ್ಷೋಭೆಗೆ ಒಳಗಾದರೆ, ನಿನ್ನ ನಾಮಸ್ಮರಣೆ ನನ್ನ ನಾಲಗೆಯಲ್ಲಿ ಬರದಿದ್ದರೆ ನಿನ್ನನ್ನು ಸ್ಮರಿಸುವುದು ಹೇಗೆ? ಆದ್ದರಿಂದ ನಿನ್ನ ಹೆಸರನ್ನು ಉಚ್ಚರಿಸುತ್ತಿರುವಂತಹ ಈ ಸಮಯದಲ್ಲೇ ನನಗೆ ಸಾವು ಬರಲಿ ಅಂತ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದಮಾಲಾ ಸ್ತೋತ್ರದಲ್ಲಿ ದೇವರನ್ನು ಬೇಡಿಕೊಳ್ತಾರೆ. ಇಲ್ಲಿ ಅರ್ಜುನನಿಗೂ ಅದೇ ಒಂದು ಸಂದೇಹ ಬಂದಿದೆ. ಈಗೇನೋ ನಾವೆಲ್ಲ ಆರೋಗ್ಯವಾಗಿದ್ದೇವೆ, ನಮ್ಗೆ ಕೈ ಕಾಲು ಎಲ್ಲ ಸರಿ ಉಂಟು, ಕಿವಿ ಕೇಳ್ತದೆ, ಕಣ್ಣು ಕಾಣ್ತದೆ, ನಮ್ಗೆ ಬೇಕಾದದನ್ನು ನಾವು ಮಾಡ್ತೇವೆ, ಇಷ್ಟ ಬಂದ ಹಾಗೆ ನಾವು ನಡೀತೇವೆ. ಆದ್ರೆ ನಾವೀಗ ಕೃಷ್ಣನ ಸ್ಮರಣೆ ಮಾಡುವುದಿಲ್ಲ. ಈ ರೀತಿ ಮಾಡಿದ್ರೆ ನಮಗೆ ಅಂತ್ಯಕಾಲದಲ್ಲೂ ಬರುವುದಿಲ್ಲ. ನಾವು ಇಷ್ಟೆಲ್ಲ ಕೃಷ್ಣನ ಸ್ಮರಣೆ ಮಾಡಿದ್ರು ಕೂಡ, ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅಂತ್ಯಕಾಲದಲ್ಲಿ ನಮಗೆ ನಾಲಿಗೆ ಹೊರಳಾಡದಿದ್ರೆ ಮಾಡ್ಲಿಕ್ಕೆ ಕಷ್ಟ ಉಂಟು. ಈಗ್ಲೇ ನಾವು ಮಾಡಿಟ್ರೆ ಆ ಪುಣ್ಯ ನಮ್ಮನ್ನು ಸಂರಕ್ಷಿಸಬಹುದು, ಅಥವಾ ನಮಗೆ ಕೃಷ್ಣ ಅವನನ್ನು ನೆನೆಯುವಂತಹ ಒಂದು ಭಾಗ್ಯವನ್ನು ಕೊಡಬಹುದು. ಆದ್ರಿಂದ ಕೊನೆ ಕಾಲದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ಬೇಕು ಅಂತಾದ್ರೆ ನಾವು ಅದಕ್ಕೆ ಈಗ್ಲೇ ತಯಾರು ಮಾಡಿಕೊಳ್ಬೇಕು. ದಾಸರು ಹೇಳ್ತಾರೆ, ಬರೀತಾರೆ, ಅವ್ರ ಹಾಡೊಂದಿದೆ, ತುಂಬಾ ಅರ್ಥಪೂರ್ಣವಾಗಿದೆ. ಭರದಿ ಯಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ತುಳಿಯೇ, ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದು ಅಂತ. ಭರದಿ ಯಮನ ಭಟರು ಬಂದು ಹೊರಡಿರೆಂದು ಮೆಟ್ಟಿ ತುಳಿತಾರೆ ಅವರು. ಮತ್ತೆ ನಿಮಗೆ ಅಲ್ಲಿ ನಿಲ್ಲಿಕ್ಕೆ ಪುಸೋತಿಲ್ಲ, ಅವ್ರು ಬಂದ್ರೆ ನೀವು ಹೊರಟೆ ಹೋಗ್ಬೇಕಷ್ಟೇ, ಹೊರಡ್ಲೇಬೇಕು, ಇದು ನಿಯಮ. ಆಗ ನಿಮಗೆ ಹರಿಯ ನಾಮ ನಿಮ್ಮ ನಾಲ್ಗೆಯಲ್ಲಿ ಬರುವುದಿಲ್ಲ. ವಾತ ಪಿತ್ತ ಎರಡು ಸೇರಿ ಈ ತನುವ ಆವರಿಸಿ ಧಾತು ಕುಂದಿದಾಗ ರಘುನಾಥನ ಧ್ಯಾನ ಒದಗದು ಅಂತ ದಾಸರು ಬರೀತಾರೆ. ವಾತ ಪಿತ್ತ ಎಲ್ಲ ಸೇರಿ ಕಫ ಎಲ್ಲ ತುಂಬಿ ನಿಮಗೆ ಮಾತೇ ಬರುವುದಿಲ್ಲ, ಬಾಯಿ ತೆರೆದ್ರೆ ನಿಮಗೆ ಕೆಮ್ಮು ಮಾತ್ರ ಬರ್ತದೆ. ಅಂತಹ ಸಮಯದಲ್ಲಿ ರಘುನಾಥನ ಧ್ಯಾನ ನಿಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮಗಳನ್ನು ಮಾಡಿ ದೇಹ ಬಿಟ್ಟು ಹೋಗುವಾಗ ಪುರಂದರರ ವಿಠಲನ ನಾಮ ಒದಗದು ಅಂತ ದಾಸರು ಹೇಳ್ತಾರೆ. ನಾವು ಆಲೋಚನೆ ಮಾಡ್ತೇವೆ ಕೆಲವು ಸಮಯ, ಕೊನೆ ಕಾಲದಲ್ಲಿ ನಾನು ಕೃಷ್ಣನ ಧ್ಯಾನ ಮಾಡ್ತೇನೆ. ನಿನ್ನೆ ನಾನು ಹೇಳಿದಲ್ಲ, 60 ವರ್ಷದ ಮೇಲೆ, 60 ವರ್ಷ ತನಕ ನಮ್ಗೆ ಪುಸೋತಿಲ್ಲ. ಆಫೀಸ್, ಮನೆಗೆ ತೆಗೆದುಕೊಂಡ ಸಾಲ ಕಟ್ಟುವುದು, ಮಕ್ಕಳ ಮದುವೆ, ಮಕ್ಕಳ ವಿದ್ಯಾಭ್ಯಾಸ ಇದೇ ಆಗ್ತದೆ. 60 ವರ್ಷ ಆದ್ಮೇಲೆ ನನಗೆ ರಿಟೈರ್ ಆಗ್ತದೆ, ಆಮೇಲೆ ನಾನು ಕೃಷ್ಣನ ಸ್ಮರಣೆ ಮಾಡ್ತೇನೆ ಅಂತ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಅದು ಸುಲಭದ ಮಾತಲ್ಲ. ಯಾಕೆಂದ್ರೆ ಜೀವನ ಪೂರ್ತಿ ನಾವು ಏನು ಮಾಡಿರ್ತೇವೋ ಅದೇ ನಮಗೆ ಕೊನೆ ಕಾಲದಲ್ಲೂ ನೆನಪಿಗೆ ಬರುವಂತದ್ದು. ನಾವೀಗ 1ನೇ ಕ್ಲಾಸಿಗೆ, 2ನೇ ಕ್ಲಾಸಿಗೆ, 3ನೇ ಕ್ಲಾಸ್ ಶಾಲೆಗೆ ಸೇರ್ತೇವೆ, ಮಕ್ಕಳನ್ನು ಶಾಲೆಗೆ ಸೇರಿಸ್ತೇವೆ, 4ನೇ ಕ್ಲಾಸಿಗೆ ಸೇರಿಸ್ತೇವೆ ಅಂತ ಇಟ್ಕೊಳ್ಳಿ. ಅವನು ವರ್ಷ ಪೂರ್ತಿ ಪುಸ್ತಕ ಓದುದಿಲ್ಲ. ಕೊನೆಗೆ ನಾಳೆ ಪರೀಕ್ಷೆ ಅಂತ ಆಗುವಾಗ ಇವತ್ತು ಅವನು ಪುಸ್ತಕ ತೆರೆದು ಏನಿದೆ ಪುಸ್ತಕದಲ್ಲಿ ಅಂತ ನೋಡ್ತಾನೆ.
ಅವನು ಖಂಡಿತ ತೇರ್ಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಿದೆ ಅಂತ ಗೊತ್ತಿರೋದಿಲ್ಲ, ಯಾವುದು ನೆನಪಿರೋದಿಲ್ಲ. ಮತ್ತೆ ಹೇಗೆ ಅವನು ತೇರ್ಗಡೆ ಹೊಂದುತ್ತಾನೆ ಅಲ್ವಾ? ಅದೇ ರೀತಿ 1 ವರ್ಷ ಅವನು 3ನೇ ಕ್ಲಾಸಿಗೆ ಸೇರುವಾಗ್ಲೇ ಅಥವಾ 4ನೇ ಕ್ಲಾಸಿಗೆ ಸೇರುವಾಗ್ಲೇ ಮೊದಲನೇ ದಿನದಿಂದಲೇ ಅವನು ಅಧ್ಯಯನ ಶುರು ಮಾಡಿದ್ರೆ ಖಂಡಿತ ಅವನು ಅನಾಯಾಸವಾಗಿ ಪರೀಕ್ಷೆ ಬರೆದು ಪಾಸ್ ಮಾಡಿ ಬಿಡ್ಬೋದು, 5ನೇ ಕ್ಲಾಸಿಗೆ ಸೇರ್ಕೊಳ್ಬಹುದು. ಅದೇ ರೀತಿ ನಾವು ಕೂಡ ಈ ಜೀವನ ಅಂತ ಹೇಳೋ ಪರೀಕ್ಷೆಯಲ್ಲಿ ಮೊದಲಿನಿಂದಲೇ ಪ್ರಾರಂಭ ಮಾಡಬೇಕು ಕೃಷ್ಣ ನಾಮಸ್ಮರಣೆಯನ್ನು. ನಾನು ನಾಳೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಯಾವಾಗ ನಮಗೆ ಮೃತ್ಯು ಬಂದು ನಮ್ಮನ್ನು ಯಮನ ಭಟ್ರು ಯಾವಾಗ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ನಾವು ಯಾವ ಸಮಯಕ್ಕೂ ಹೊರಡ್ಲಿಕ್ಕೆ ತಯಾರಾಗಿರ್ಬೇಕು. ನಾವು ಒಂದು ರೀತಿಯ ಪ್ರಯಾಣಿಕರು ಈ ಜಗತ್ತಿನಲ್ಲಿ. ನಮ್ಮ ಗಮ್ಯಸ್ಥಾನ ಬಂದಾಗ, ನಮ್ಮ ಸ್ಟೇಷನ್ ಬಂದಾಗ ನಾವು ಇಳಿದು ಹೋಗ್ಲೇಬೇಕು. ಆದ್ರಿಂದ ಇಲ್ಲ ನಾನು ಸ್ವಲ್ಪ ಮುಂದಿನ ಸ್ಟೇಷನ್ ಅಲ್ಲಿ ಇಳಿತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಆದ್ರಿಂದ ನಿರಂತರವಾಗಿ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಕೃಷ್ಣನ ಪ್ರಜ್ಞೆಯಲ್ಲಿ ಇರ್ಬೇಕು. ನಾವು ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ಕೊಳ್ಬಹುದು, ಅಕ್ಕಪಕ್ಕದವರನ್ನು ಬೇಕಿದ್ರೆ ಮೂರ್ಖರನ್ನಾಗಿ ಮಾಡ್ಬೋದು. ಆದ್ರೆ ಭಗವಂತನನ್ನು ಮೂರ್ಖನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಇಲ್ಲಿ ಕೃಷ್ಣನ ಸ್ಮರಣೆಗೆ ಒತ್ತು ಕೊಡಲಾಗಿದೆ ತುಂಬಾ. ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುವನು. ಇಲ್ಲಿ ಕೃಷ್ಣನ ಸ್ಮರಣೆಗೆ ತುಂಬಾ ಒತ್ತು ಕೊಡಲಾಗಿದೆ. ಕೃಷ್ಣನ ಪ್ರಜ್ಞೆಯಲ್ಲಿ ಇರುವವರನ್ನು ಸದಾ ಪರಿಶುದ್ಧರು ಅಂತ ಪರಿಗಣಿಸಲಾಗಿದೆ. ಸಾಧನೆ ಮಾಡದಿದ್ರೆ ಕೊನೆಯ ಸಮಯದಲ್ಲಿ ನಮಗೆ ಸ್ಮರಣೆ ಸಾಧ್ಯ ಇಲ್ಲ. ಆದ್ರಿಂದ ಯಾರು ನಿಯಮಿತವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡ್ತಾ ಇರ್ತಾನೋ, ಭಕ್ತಿ ಮಾರ್ಗದಲ್ಲಿ ಸಾಕ್ತಾ ಇರ್ತಾರೋ ಅವನಿಗೆ ಕೊನೆ ಕಾಲದಲ್ಲಿ ಕೂಡ ಸ್ಮರಣೆ ಒದಗಿ ಬರ್ತದೆ. ಇಲ್ಲಿ ಒಂದು ಚಿತ್ರ ನೀವು ನೋಡ್ಬೋದು. ಇಲ್ಲೊಂದು ಭರತನ ಕತೆ ನಾನು ಹೇಳ್ತೇನೆ. ಋಷಭದೇವನ ಮಗ ಭರತ ಚಕ್ರವರ್ತಿ, ಅವನಿಂದಾಗಿ ಭರತ ಖಂಡ ಅಂತ ನಮ್ಮ ಖಂಡಕ್ಕೆ ಹೆಸರು ಬಂದದ್ದು. ಭರತ ಋಷಭದೇವನ ಮಗ, ತುಂಬಾ ಧರ್ಮಿಷ್ಠ, ಧರ್ಮಸೂತ್ರಗಳ ಪರಿಪಾಲನೆಯಲ್ಲಿ ತನ್ನ ತಂದೆಯ ಮಾರ್ಗವನ್ನು ಅನುಸರಿಸಿ ಅವನು ಬಹಳ ಕಟ್ಟುನಿಟ್ಟಾಗಿ ವ್ರತಾಚರಣೆಗಳನ್ನು ಮಾಡುತ್ತಾ ಯಶಸ್ವಿಯಾಗಿ ಪ್ರಜಾಪಾಲನೆಯನ್ನು ಮಾಡುತ್ತಾ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಮಕ್ಕಳನ್ನು ಕೃಷ್ಣ ಪ್ರಜ್ಞೆಯಲ್ಲೇ ಬೆಳೆಸ್ತಾನೆ. ಒಳ್ಳೆ ಬುದ್ಧಿವಂತರಾದ ಮಕ್ಕಳನ್ನು ಪಡೀತಾನೆ. ಮುಂದೆ ಅವನು ಧರ್ಮ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾನೆ. ಮುಂದೆ ಅವನು ಮಕ್ಕಳನ್ನು ರಾಜ್ಯಭಾರ ಮಾಡ್ಲಿಕ್ಕೆ, ಮಕ್ಕಳಿಗೆ ಪಟ್ಟ ಕಟ್ಟಿ ಅವನು ವಾನಪ್ರಸ್ಥಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾನೆ. ರಾಜನಾಗಿ ತನ್ನ ಕರ್ತವ್ಯವನ್ನು ಪೂರೈಸ್ತಾನೆ. 5 ಜನ ಮಕ್ಕಳವನಿಗೆ ಎಲ್ಲರಿಗೂ ತನ್ನ ರಾಜ್ಯವನ್ನು ಪಾಲು ಮಾಡಿಕೊಟ್ಟು ಹಂಚಿ ಅವರಿಗೂ ಪಟ್ಟಾಭಿಷೇಕ ಮಾಡಿ ಪುಲಹ ಅಂತ ಹೇಳುವ ಒಂದು ಜಾಗಕ್ಕೆ ತಪಸ್ಸಿಗೆ ಹೊರಟು ಹೋಗ್ತಾನೆ. ಬ್ರಹ್ಮಚಾರಿ ಜೀವನವನ್ನು, ಗೃಹಸ್ಥ ಜೀವನವನ್ನು ತುಂಬಾ ಧರ್ಮಿಷ್ಠನಾಗಿ ಅವನು ಕಳೆದಿದ್ದ. ಈಗ ವಾನಪ್ರಸ್ಥಕ್ಕೆ ಹೋಗಿದ್ದಾನೆ. ಪುಲಹ ಅಂತ ಹೇಳುವ ಜಾಗದಲ್ಲಿ ಗಂಡಕಿ ನದಿಯ ತೀರದಲ್ಲಿ ಅವನು ಒಂದು ಆಶ್ರಮವನ್ನು ಸ್ಥಾಪಿಸಿ ಅಲ್ಲಿ ವಿರಾಗಿಯ ತರಹ ವೈರಾಗ್ಯದಿಂದ ಕೃಷ್ಣನನ್ನೇ ನೆನೆಯುತ್ತಾ, ಎಲ್ಲವನ್ನೂ ಬಿಟ್ಟು ಬಂದಂತಹ ರಾಜ ಅವನು, ವೈರಾಗ್ಯದಿಂದ ಕೃಷ್ಣನನ್ನೇ ಈ ಜನ್ಮದಲ್ಲೇ ನಾನು ಕೃಷ್ಣನನ್ನು ಪಡೆಯಬೇಕು, ಈ ಜನ್ಮದಲ್ಲಿ ನಾನು ಭಗವದ್ಧಾಮವನ್ನು ಸೇರ್ಬೇಕು ಅಂತ ಹೇಳುವ ಒಂದು ದೃಢ ಮನಸ್ಸಿನಿಂದ ನಿಶ್ಚಿಂತನಾಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಎಲ್ಲಾ ನಿಯಮಿತ ಕರ್ತವ್ಯಗಳನ್ನು ಮಾಡ್ತಾ ಇರ್ತಾನೆ. ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾ ಅಲ್ಲಿ ಜೀವನವನ್ನು ಸವಿಸ್ತಾ ಇರ್ತಾನೆ.
ಕಾಡಿನಲ್ಲಿ ಸಿಗುವಂತಹ ಹಣ್ಣು ಹಂಪರಗಳನ್ನು ಸಂಗ್ರಹಿಸಿ ಅದನ್ನು ದೇವರಿಗೆ ಸಮರ್ಪಿಸಿ ತಾನು ಅದನ್ನು ಸೇವಿಸುತ್ತಾ ಕಟ್ಟುನಿಟ್ಟಾದ ವಾನಪ್ರಸ್ಥಾಶ್ರಮದಲ್ಲಿ ಇರ್ತಾನೆ. ಯಾವುದೇ ಭೋಗದ ಆಸೆ ಅವನಲ್ಲಿ ಇರ್ಲಿಲ್ಲ. ಎಲ್ಲವನ್ನೂ ಅನುಭವಿಸಿ ಬಂದಂತಹ ರಾಜ ಅವನು. ಆದ್ರೆ ಈಗ ಅವನು ಸಂಪೂರ್ಣವಾಗಿ ವೈರಾಗ್ಯದಲ್ಲಿ ಇದ್ದಾನೆ. ಒಂದು ದಿನ ಬೆಳಿಗ್ಗೆ ಎಲ್ಲ ಅವನ ಸ್ನಾನಗಳನ್ನು ಮುಗಿಸಿ ಜಪತಪಾದಿಗಳನ್ನು ಮುಗಿಸಿ ನದಿಯ ತೀರದಲ್ಲಿ ನಿಂತು ತರ್ಪಣ ಕೊಡ್ತಾ ಇರ್ತಾನೆ. ಕಾಡು ಅಂತ ಹೇಳಿದ್ರೆ ಕಾಡು ಪ್ರಾಣಿಗಳು ಕೂಡ ಇರ್ತವೆ. ಒಂದು ಹರಿಣಿ ಅಂದ್ರೆ ಜಿಂಕೆ ಬಂದು ನೀರು ಕುಡಿತಾ ಇರ್ತದೆ, ಪಕ್ಕದಲ್ಲಿ ನದಿಯ ನೀರು ಕುಡಿತಾ ಇರ್ತದೆ. ಆಗ ಅಲ್ಲಿ ಒಂದು ಹುಲಿಯ ಗರ್ಜನೆ ಕೇಳಿ ಬರ್ತದೆ. ಹರಿಣಿ ಹೆದರ್ತದೆ, ಜಿಂಕೆ ಹೆದರಿಕೆ ಆಗ್ತದೆ. ಜಿಂಕೆ ತುಂಬು ಗರ್ಭಿಣಿ ಬೇರೆ. ನೀರು ಕುಡಿಯುವಂತಹ ಜಿಂಕೆಗೆ ಹುಲಿಯ ಗರ್ಜನೆ ಕೇಳಿ ಹೆದರಿಕೆ ಆಗ್ತದೆ. ಅದು ಛಂಗನೆ ಇನ್ನೊಂದು ಆ ನದಿ ಈ ತಟದಿಂದ ಆ ತಟಕ್ಕೆ ಹಾರ್ತದೆ. ಗರ್ಭಿಣಿಯಾದಂತಹ ಜಿಂಕೆಗೆ ಗರ್ಭಪಾತ ಆಗ್ತದೆ. ಆ ಜಿಂಕೆ ಆಚೆ ದಡಕ್ಕೆ ಹೋಗ್ತದೆ. ಮಗು ಗರ್ಭಪಾತವಾಗಿ ಮಗು ನದಿಯಲ್ಲಿ ಬೀಳ್ತದೆ. ಭರತ ಇದನ್ನು ನೋಡ್ತಾನೆ. ಆ ಸಣ್ಣ ಜಿಂಕೆಯ ಮರಿಯನ್ನು ರಕ್ಷಿಸ್ತಾನೆ. ಯಾಕಂತ ಹೇಳಿದ್ರೆ ರಕ್ಷಣೆ ಮಾಡುವುದು ಅವನ ಕರ್ತವ್ಯ. ಅವನು ಅದನ್ನು ಮಾಡ್ಕೊಂಡು ಬಂದವ, ಕ್ಷತ್ರಿಯ ಅವನು ಯಾರನ್ನೂ ರಕ್ಷಣೆ ಮಾಡುವುದು ಅವನ ಕರ್ತವ್ಯ. ಹಾಗೆ ಅವನ ಕಣ್ಣೆದುರಲ್ಲಿ ಆ ಜಿಂಕೆ ನದಿಗೆ ಬಿದ್ದಿದೆ. ಗರ್ಭಪಾತವಾಗಿ ಜಿಂಕೆ ಹಾರುವಾಗ ಗರ್ಭಪಾತವಾಗಿ ಮಗು ನದಿಗೆ ಬಿದ್ದಿದೆ. ಜಿಂಕೆ ಆಚೆ ಪಕ್ಕಕ್ಕೆ ಹೋಗಿ ಬಿದ್ದಿದೆ. ಅಲ್ಲಿ ತಾಯಿ ಜಿಂಕೆ ತನಗೆ ಗರ್ಭಪಾತವಾಗಿದೆ, ತನ್ನ ಮಗು ನೀರಿನಲ್ಲಿ ಸೆಳೆದುಕೊಂಡು ಹೋಗಿದೆ ಅಂತ ದುಃಖಭರಿತವಾಗಿ ಪ್ರಾಣತ್ಯಾಗ ಮಾಡ್ತದೆ. ಭರತನಿಗೆ ಗೊತ್ತಾಗ್ತದೆ ಈ ಮರಿ ಜಿಂಕೆಗೆ ಯಾರೂ ಇಲ್ಲ. ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾನೆ. ಅದನ್ನು ಪ್ರೀತಿಯಿಂದ ಸಾಕ್ತಾನೆ. ನಿಧಾನವಾಗಿ ಭರತ ಅದರಲ್ಲೇ ಮನಸ್ಸಿಡ್ತಾನೆ. ಯಾವಾಗ್ಲೂ ಅವನಿಗೆ ಜಿಂಕೆಯದ್ದೇ ಚಿಂತೆ. ಈಗ ಎಷ್ಟು ಆ ಜಿಂಕೆ ಅವನನ್ನು ಎಷ್ಟು ಆಕರ್ಷಣೆಗೆ ಒಳಪಡಿಸ್ತದೆ ಅಂತ ಹೇಳಿದ್ರೆ, ಅವನು ತನ್ನೆಲ್ಲಾ ಕರ್ತವ್ಯಗಳನ್ನು ಬಿಟ್ಟು ಆ ಜಿಂಕೆಯಲ್ಲೇ ಮಗ್ನನಾಗಿರ್ಬಿಡ್ತಾನೆ. ಅದಕ್ಕೆ ಬೇಕಾದ ಆಹಾರವನ್ನು ಕೊಡುದು, ಅದು ಎಲ್ಲಿಗೆ ಹೋಗಿದೆ ಅಂತ ನೋಡುದು, ಅದನ್ನು ಮುದ್ದಾಡುವುದು, ಅದನ್ನು ಕೊಂಡಾಡುವುದು, ಈ ರೀತಿಯಾಗಿ ಮಾಡ್ತಾ ಇರ್ತಾನೆ. ನಿಧಾನವಾಗಿ ಅವನ ಕೃಷ್ಣ ಪ್ರಜ್ಞೆ ಏನುಂಟು ನಶಿಸ್ತಾ ಉಂಟು. ಕರ್ತವ್ಯಗಳನ್ನು ಮಾಡ್ತಾ ಇದ್ದಾನೆ, ಯಜ್ಞ ಮಾಡ್ತಾ ಇದ್ದಾನೆ, ಯಾಗ ಪೂಜೆಗಳನ್ನು ಆದ್ರೆ ಅವನ ಮನಸ್ಸು ಕೃಷ್ಣನಲ್ಲಿಲ್ಲ. ಈಗ ಜಿಂಕೆಯ ಮೇಲುಂಟು. ಅದು ಒಂದು ಅರೆಗಳಿಗೆ ಕಾಣದಾದ್ರೂ ಕೂಡ ಅವನು ಚಡಪಡಿಸ್ತಾನೆ. ನನ್ನ ಜಿಂಕೆ ಕಾಣುದಿಲ್ಲ, ಈ ಜಿಂಕೆ ಎಲ್ಲಿ ಹೋಗಿರ್ಬೋದು, ಯಾವ್ದಾದ್ರು ಪ್ರಾಣಿಗಳದನ್ನು ತಿಂದಿರ್ಬೋದೆ ಅಂತ ಅವನು ಚಡಪಡಿಸ್ತಾನೆ. ಈ ರೀತಿ ಅವನು ಪೂರ್ತಿ, ಇಲ್ಲಿ ನೀವು ಚಿತ್ರವನ್ನು ನೋಡ್ಬೋದು, ಪೂರ್ತಿ ಜಿಂಕೆಯಲ್ಲಿ ಮಗ್ನನಾಗಿ ಬಿಡ್ತಾನೆ. ಒಂದು ದಿನ ಆ ಜಿಂಕೆ ಮರಿ ಅವನ ಕಣ್ಣಿನಿಂದ ತಪ್ಪಿಸಿಕೊಂಡು ಮಾಯವಾಗಿ ಬಿಡ್ತದೆ. ಯಾವುದೋ ಪ್ರಾಣಿಯೋ ಏನೋ ಆಗಿ ಅಂತೂ ಭರತನಿಗೆ ತುಂಬಾ ಹುಡುಕಾಡ್ತಾನೆ. ಭರತನಿಗೆ ಆ ಜಿಂಕೆ ಮರಿ ಕೊನೆಗೂ ಸಿಗುವುದೇ ಇಲ್ಲ. ಅದೇ ಚಿಂತೆಯಲ್ಲಿ ಭರತ ಇರ್ತಾನೆ. ಎಲ್ಲಿ ಹೋಗಿರ್ಬೋದು ಅಂತ ಅದನ್ನು ಹುಡುಕ್ತಾ ಇರ್ತಾನೆ. ಜಿಂಕೆ ಮರಿ ಸಿಗುವುದೇ ಇಲ್ಲ. ಭರತ ಕೊನೆಗೆ ವೃದ್ಧಾಪ್ಯದಲ್ಲಿ ತನ್ನ ಪ್ರಾಣ ಬಿಡುವಂತಹ, ದೇಹತ್ಯಾಗ ಮಾಡುವಂತಹ ಸಮಯ ಬರ್ತದೆ. ಆಗ್ಲೂ ಭರತನಿಗೆ ಜಿಂಕೆಯದ್ದೇ ಚಿಂತೆ. ಆ ಚಿಂತೆಯಲ್ಲೇ ಅವನು ದೇಹತ್ಯಾಗ ಮಾಡ್ತಾನೆ. ಅವನಿಗೆ ದೇಹತ್ಯಾಗ ಮಾಡುವ ಸಮಯದಲ್ಲಿಯೂ ಕೂಡ ಇನ್ನು ಈ ಚಿತ್ರದಲ್ಲಿ ನೋಡಬಹುದು, ಅವನಿಗೆ ಮನಸ್ಸಿನಲ್ಲಿ ಜಿಂಕೆಯದ್ದೇ ಚಿಂತೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವನು ದೇಹತ್ಯಾಗವನ್ನು ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಅವನು ಒಂದು ಜಿಂಕೆಯ ದೇಹವನ್ನು ಪಡೆಯುತ್ತಾನೆ. ಯಾಕೆ? ಅವನು ಜಿಂಕೆಯ ಭಾವದಲ್ಲಿ ಅವನು ದೇಹತ್ಯಾಗ ಮಾಡಿದ್ರಿಂದ ಅವನಿಗೆ ಒಂದು ಜಿಂಕೆಯ ದೇಹ ಸಿಗ್ತದೆ ಮುಂದಿನ ಜನ್ಮದಲ್ಲಿ. ಆದ್ರೆ ಭರತ ತುಂಬಾ ಧರ್ಮಿಷ್ಠನಾದವನು. ಅವನು ಬೇಕಾದಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದ್ದಾನೆ. ಕೃಷ್ಣನ ನಿರಂತರ ಸ್ಮರಣೆಯಲ್ಲೂ ಇದ್ದವನು. ಏನು ಕೊನೆಯ ಕಾಲಕ್ಕೆ ಈ ರೀತಿ ಆದದ್ರಿಂದ ಅವನಿಗೆ ತನ್ನ ಹಿಂದಿನ ಜನ್ಮದ ನೆನಪಾಗ್ತದೆ. ಆ ಜಿಂಕೆಯ ಶರೀರದಲ್ಲಿ ಇದ್ರೂ ಕೂಡ ಭರತನಿಗೆ ತನ್ನ ಹಿಂದಿನ ಜನ್ಮದ ನೆನಪಾಗ್ತದೆ. ತಾನು ಇಂತಹ ತಪ್ಪು ಮಾಡಿದ್ದೇನೆ, ನಾನು ಸಾಯುವ ಸಮಯದಲ್ಲಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಲಿಲ್ಲ, ಕೃಷ್ಣನ ಸ್ಮರಣೆ ಮಾಡ್ಲಿಲ್ಲ, ಅದಕ್ಕೆ ನನಗಿಂತಹ ಕಷ್ಟ ಬಂದಿದೆ. ನಾನು ಈಗ ಜಿಂಕೆಯ ದೇಹದಲ್ಲಿ ಸಿಕ್ಕಾಕೊಂಡಿದ್ದೇನೆ, ಮುಂದೆ ಇಂತಹ ತಪ್ಪು ಮಾಡಬಾರದು ಅಂತ ಹೇಳಿ ಭರತನ ಜಿಂಕೆಯ ದೇಹದಲ್ಲಿರುವ ಭರತ ತನ್ನ ಜಿಂಕೆಯ ಗುಂಪಿನಿಂದ ತಪ್ಪಿಸಿಕೊಂಡು
ಕಾಡಿನಲ್ಲಿ ಬೇರೆ ವಾಸಿಸುತ್ತಾ ಕೃಷ್ಣನ ನಾಮಸ್ಮರಣೆಯಲ್ಲಿ ಇರುತ್ತಾ ತನ್ನ ದೇಹವನ್ನು ಎಷ್ಟು ಬೇಕೋ ಅಷ್ಟೇ ಪೋಷಿಸುತ್ತಾ ಕೃಷ್ಣನ ಸದಾ ನಾಮಸ್ಮರಣೆಯಲ್ಲಿ ಇರುತ್ತಾ ದೇಹ ತ್ಯಾಗ ಮಾಡ್ತಾನೆ. ಮುಂದೆ ಅವನು ಜಡಭರತ ಅಂತ ಹೇಳಿ ಅವನಿಗೆ ಹೆಸರು ಬರ್ತದೆ. ಅದು ಕೂಡ ಮುಂದೆ ಒಂದು ದೊಡ್ಡ ಕಥೆ ಇದೆ, ಯಾವತ್ತಾದ್ರೂ ಅವಕಾಶ ಬರುವಾಗ ಹೇಳ್ತೇನೆ, ಸಂದರ್ಭ ಬರುವಾಗ ತಿಳಿಸ್ತೇನೆ. ಆ ರೀತಿ ಇಲ್ಲಿ ಯಾಕೆ ಇದನ್ನ ಹೇಳಿದೆ ಅಂತ ಹೇಳಿದ್ರೆ, ಯಾವ ಭಾವನೆಯಲ್ಲಿ ನೀವು ದೇಹವನ್ನು ತ್ಯಾಗ ಮಾಡ್ತೀರೋ, ಯಾವ ಭಾವದಲ್ಲಿ ನೀವು ಸಾಯೋ ಸಮಯದಲ್ಲಿ ಯಾವ ಭಾವನೆಯಲ್ಲಿ ಇರ್ತೀರೋ ಅದೇ ರೀತಿಯ ದೇಹವನ್ನು ನೀವು ಪಡೆಯುತ್ತೀರಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಈ ಕತೆ ನಮ್ಗೆ ಇಂದಿಗೂ ಪ್ರಸ್ತುತವಾಗಿದೆ. ಅಂದ್ರೆ ನಾವು ನಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡಬೇಕು, ಅದನ್ನು ಮಾಡುತ್ತಾ ಅನುಕ್ಷಣವೂ ನಾವು ಕೃಷ್ಣನನ್ನು ನೆನೆಯುತ್ತಾ ಇರಬೇಕು. ಹೀಗಿದ್ರೆ ಮಾತ್ರ ನಾವು ಕೃಷ್ಣನ ಧಾಮವನ್ನು ಸೇರಬಹುದು. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯಗಳನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿ ನೀನು ನನ್ನನ್ನೇ ಹೊಂದುವೆ. ಇಲ್ಲಿ ಕೃಷ್ಣ ನಾಮಸ್ಮರಣೆಗೆ ಒತ್ತು ಕೊಟ್ಟಿದ್ದಾನೆ, ಅದರ ಮಹತ್ವವನ್ನು ಒತ್ತಿ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗೆ ಜಪಿಸ್ಬೇಕು, ನಾವು ಹೇಳುವ ಮಂತ್ರ ನಮ್ಮ ಕಿವಿಗೆ ಕೇಳಬೇಕು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ, ಇಷ್ಟು ಗಟ್ಟಿಯಾಗಿ ಹೇಳಬೇಕು ನಾವು. ಆಗ ನಮ್ಮ ಮನಸ್ಸು ಎಲ್ಲೆಲ್ಲೂ ಓಡಾಡೋದಿಲ್ಲ. ನಾವು ಆಗ ನಮ್ಮ ಮನಸ್ಸು, ನಮ್ಮ ನಾಲಿಗೆ, ನಮ್ಮ ಕಿವಿ, ಮಣಿಗಳು ಜಪ ಮಾಡು ಮಣಿಗಳನ್ನು ಯೂಸ್ ಮಾಡುವಂತ ನಮ್ಮ ಈ ಕೈ ಎಲ್ಲ ಒಂದೇ ಕೃಷ್ಣನಲ್ಲಿ ಕೇಂದ್ರೀಕೃತವಾಗಿರ್ತದೆ, ಒಂದೇ ಕಡೆ ಕೇಂದ್ರೀಕೃತವಾಗಿರ್ತದೆ. ಅದು ಕಲಿಯುಗದಲ್ಲಿ ದೇವರು ನಾಮಾವತಾರವನ್ನು ತಾಳಿದ್ದಾನೆ. ಕೃಷ್ಣ ಇಲ್ಲಿ ಕೃಷ್ಣನ ನಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಕೃಷ್ಣ ಅಂತ ಹೇಳಿದ್ರೆ ದೇವರು ನಿಮ್ಮ ನಾಲಿಗೆಯಲ್ಲಿ ಕುಣಿತಾನೆ. ಅಂತಹ ಕೃಷ್ಣನ ನಾಮಸ್ಮರಣೆಯನ್ನು ನೀವು ನಿರಂತರವಾಗಿ ಮಾಡ್ತಾ ಇರಬಹುದು. ಇದುವೇ ಭಕ್ತಿ ಯೋಗ. ನೀವು ಎಲ್ಲಾ ಕರ್ತವ್ಯಗಳನ್ನು ಮಾಡ್ತಾ ಇರಬಹುದು. ಅದೇ ಸಮಯದಲ್ಲಿ ನೀವು ಯಾವಾಗಲೂ ಕೃಷ್ಣನ ಸ್ಮರಣೆಯನ್ನು ಕೂಡ ಮಾಡ್ತಾ ಇರಬೇಕು. ಪರಮಾತ್ಮನ ಧ್ಯಾನವೇ ಯೋಗಾಭ್ಯಾಸ. ಅಂಥವನು ನನ್ನಲ್ಲಿಗೆ ನಿಶ್ಚಯವಾಗಿ ಬರ್ತಾನೆ. ಯಾರ ಬುದ್ಧಿ ಮತ್ತು ಮನಸ್ಸು ಕೃಷ್ಣನಲ್ಲಿ ನೆಲೆಸಿದೆಯೋ ಅಂಥವನು ನಿಸ್ಸಂಶಯವಾಗಿ ಕೃಷ್ಣನ ಧಾಮವನ್ನು ಸೇರ್ತಾನೆ ಅಂತ ಕೃಷ್ಣ ಇಲ್ಲಿ ಡಿಕ್ಲೇರ್ ಮಾಡ್ತಾನೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಅಂಥವನು ಕೃಷ್ಣನ ಲೋಕಕ್ಕೆ ಹೋಗ್ತಾನೆ. ಇಲ್ಲಿ ಇನ್ನೊಂದು ಚಿತ್ರವನ್ನು ನೀವು ನೋಡಬಹುದು. ಇದು ಕೂಡ ಒಂದು ಸುಂದರವಾದಂತಹ ಕತೆ, ಅಜಾಮಿಳನ ಕತೆ. ಇದು ನಿಮಗೆ ಅಜಾಮಿಳನ ಕತೆ ಗೊತ್ತಿರಬಹುದು. ಅಜಮಿಳ ಒಬ್ಬ ಬ್ರಾಹ್ಮಣ, ಧರ್ಮಿಷ್ಠ ದೈವ ಭಕ್ತನಾದಂತಹ ಒಂದು ಬ್ರಾಹ್ಮಣ ಅಜಮಿಳ. ತನ್ನ ತಂದೆ ತಾಯಿಯೊಂದಿಗೆ ಹೆಂಡತಿಯೊಂದಿಗೆ ಬದುಕ್ತಾ ಇರ್ತಾನೆ. ತುಂಬಾ ಧರ್ಮಿಷ್ಠನಾದವರು, ಯಾವಾಗಲೂ ದೇವರ ಧ್ಯಾನ, ಪೂಜೆ ಇತ್ಯಾದಿಗಳಲ್ಲಿ ಅವನ ದಿನ ಕಳೆಯುತ್ತಾ ಇರ್ತದೆ. ತಂದೆ ಯಜ್ಞ ಯಾಗ ಮಾಡೋದಿದ್ರೆ ಅದಕ್ಕೆ ಬೇಕಾದಂತಹ ಸಹಾಯ ಮಾಡುವುದು, ಯಾಗಾದಿಗಳಿಗೆ ಬೇಕಾದಂತಹ ಹವಿಸ್ಸುಗಳನ್ನು ತಯಾರು ಮಾಡುವುದು, ಇದೆಲ್ಲ ಅವನ ಕೆಲಸ ಮಾಡ್ತಾ ಇದ್ದ.
ಧರ್ಮಿಷ್ಠನಾಗಿದ್ದ, ದೇವರ ಚಿಂತನೆಯನ್ನು ಮಾಡ್ತಾ ಇದ್ದ. ಒಂದು ದಿನ ಅವನು ಕಾಡಿಗೆ ಯಜ್ಞಕ್ಕೆ ಸಮರ್ಪಿಸ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ತರಲಿಕ್ಕೆ ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗುವಾಗ ಅಲ್ಲಿ ಒಂದು ಹೆಣ್ಣು ಮತ್ತು ಗಂಡು ಪರಸ್ಪರ ಆಲಿಂಗನದಲ್ಲಿರುವುದನ್ನು ನೋಡ್ತಾನೆ. ಅವನಿಗೇನೋ ಶಬ್ದ ಕೇಳಿ ಬರ್ತದೆ, ಒಂದು ಅನುಚಿತವಾದಂತಹ ವರ್ತನೆಯನ್ನು ಕಾಣ್ತಾನೆ ಅಲ್ಲಿ. ಅವನು ಧರ್ಮಿಷ್ಠನಾದ ಬ್ರಾಹ್ಮಣ. ಒಂದು ಮನಸ್ಸು ಹೇಳ್ತದೆ ಅತ್ತ ಕಡೆ ನೋಡ್ಬೇಡ, ಅದನ್ನ ನೀನು ಗಮನವಿಲ್ಲದಂತೆ ನೀನು ನಿನ್ನ ಕೆಲಸವನ್ನು ಮುಂದುವರಿಸು ಅಂತ. ಆದ್ರೆ ಇನ್ನೊಂದು ಮನಸ್ಸು, ನಾನು ಹೇಳಿದ್ದೇನೆ ಮನಸ್ಸು ಎಷ್ಟು, ಕೃಷ್ಣನ ಹತ್ರ ಅರ್ಜುನನೇ ಹೇಳಿದ್ದಾನೆ ಮನಸ್ಸು ಎಷ್ಟು ಹಠಮಾರಿ ಬಲಶಾಲಿಯಾದದ್ದು, ಅದನ್ನು ನಿಗ್ರಹಿಸುವುದು ಎಷ್ಟು ಕಷ್ಟ ಅಂತ ಹೇಳಿ ಅರ್ಜುನ ಹೇಳಿದ್ದಾನೆ. ಅದರ ಒಂದು ಉದಾಹರಣೆ ಇದು ನೋಡಿ. ಒಂದು ಮನಸ್ಸು ಹೇಳ್ತದೆ ಬೇಡ, ನೀನ್ ಅತ್ತ ಕಡೆ ನೋಡ್ಬೇಡ, ನಿನಗಿದು ಅಗತ್ಯವಿಲ್ಲದ್ದು, ನೀನು ನಿನ್ನ ಕೆಲಸವನ್ನು ಮಾಡಿಕೊಂಡು ಹೋಗು. ಆದ್ರೆ ಇನ್ನೊಂದು ಮನಸ್ಸು ಹೇಳ್ತದೆ ಏನದು ಶಬ್ದ, ನೋಡಿಯೇ ಬಿಡುವ, ಯಾರದು ಗಂಡು ಮತ್ತು ಹೆಣ್ಣು, ಯಾಕೆ ಈ ಕಾಡಿನಲ್ಲಿ ಈ ರೀತಿ ನಿಂತಿದ್ದಾರೆ ಅಂತ. ಹಾಗೆ ಅವನು ನೋಡಿಬಿಡ್ತಾನೆ. ಅಲ್ಲಿ ಅವನಿಗೆ ಒಂದು ಅಸಮಂಜಸವಾದಂತಹ ಒಂದು ದೃಶ್ಯ ಕಂಡು ಬರ್ತದೆ. ಆದ್ರೆ ಆ ದೃಶ್ಯ ಅವನ ಮನಸ್ಸಿನಲ್ಲಿ ನಿಂತು ಬಿಡ್ತದೆ. ಮನೆಗೆ ಬರ್ತಾನೆ ಅವನು, ಅದನ್ನ ನೋಡಿ ಮನೆಗೆ ಬರ್ತಾನೆ. ಆದ್ರೆ ಮನಸ್ಸಿನಲ್ಲಿ ಅವನು ದೇವರ ಸ್ಮರಣೆ ಬರ್ತಾನೆ. ಆದ್ರೆ ಈಗ ಅವನ ಮನಸ್ಸಿನಲ್ಲಿ ದೇವರಿಲ್ಲ. ಆ ದೃಶ್ಯವೇ ಅವನ ಮನಸ್ಸಿನಲ್ಲಿ ಮೂಡ್ತಾ ಉಂಟು. ನಿಧಾನವಾಗಿ ಅದರತ್ತ ಆಕರ್ಷಿತವಾಗ್ತಾ, ಆ ಹೆಂಗಸಿನತ್ತ ಅವನು ಆಕರ್ಷಿತನಾಗ್ತಾನೆ. ಹೇಳಿ ಕೇಳಿ ಅವಳು ವೇಶ್ಯೆ. ನಿಧಾನವಾಗಿ ಅವಳ ಸಂಪರ್ಕಕ್ಕೆ ಬರ್ತಾನೆ ಅಜಾಮಿಳ. ಅವಳಲ್ಲಿ ಮಕ್ಕಳನ್ನು ಪಡಿತಾನೆ. ಅವಳಿಗೆ ಮನೆ ಮಾಡಿ ಕೊಡ್ತಾನೆ. ತಂದೆ ತಾಯಿಯರನ್ನು ಮನೆಯಿಂದ ಹೊರಗೆ ಹಾಕ್ತಾನೆ. ಹೆಂಡತಿಯನ್ನು ಬಿಡ್ತಾನೆ. ಅವಳೊಂದಿಗೆ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತುಂಬಾ ಅಧರ್ಮದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಹೇಳಿ ಕೇಳಿ ಅವಳು ವೇಶ್ಯೆ, ಅವಳಿಗೆ ಹಣ ಬೇಕು. ಅದಕ್ಕೋಸ್ಕರ ಒಂದು ದರೋಡೆ, ಕಳ್ಳತನದಂತಹ ಕೆಲಸಗಳಿಗೆ ಮುಂದಾಗ್ತಾನೆ. ಈ ರೀತಿ ಜೀವನವನ್ನು ಸಾಗಿಸ್ತಾನೆ ಅಧರ್ಮದ ದಾರಿಯಲ್ಲಿ. ವೃದ್ಧಾಪ್ಯ ಬರ್ತದೆ ಅವನಿಗೆ, ಮಕ್ಕಳಾಗ್ತದೆ ಅವನಿಗೆ. ಕೊನೆಯ ಮಗು ಆಗುವಾಗ ಅವನು ಆ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಅವನು ಹೆಸರಿಡುದಲ್ಲ, ಆ ಮಗುವಿನಿಗೆ ಏನ್ ಹೆಸರಿಡಬೇಕು ಅಂತ ನಾಮಕರಣದ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಕೆಲವು ಆ ದಾರಿಯಲ್ಲಿ ಹೋಗುವಂತಹ ಯತಿಗಳು ಈ ಮಗುವಿಗೆ ನಾರಾಯಣ ಎಂದು ಹೆಸರಿಡು ಅಂತ ಹೇಳ್ತಾರೆ. ಆ ರೀತಿ ಅವನು ಆ ನಾರಾಯಣ ಅಂತ ಹೆಸರಿಡ್ತಾನೆ. ಮಗು ದೊಡ್ಡದಾಗ್ತದೆ. ಆದ್ರೆ ಆ ಮಗುವಿನಲ್ಲಿ ಅವನಿಗೆ ಅತ್ಯಂತ ಪ್ರೀತಿ. ನಾರಾಯಣ ಅಂತ ಹೇಳುವ ಕೊನೆಯ ಮಗನಲ್ಲಿ ಅವನಿಗೆ ಬಹಳ ಪ್ರೀತಿ. ಯಾವಾಗ್ಲೂ ನಾರಾಯಣ ನಾರಾಯಣ ಅಂತ ಕರಿತಾ ಇರ್ತಾನೆ. ಅವನಿಗೆ ಆಗಾಗ ನಾರಾಯಣನನ್ನು ನೋಡ್ತಾ ಇರ್ಬೇಕು, ನಾರಾಯಣನಲ್ಲಿ ಮಾತಾಡ್ತಾ ಇರ್ಬೇಕು. ಯಾರು? ದೇವರಲ್ಲ, ದೇವರ ನಾರಾಯಣನಲ್ಲಿ ಅಲ್ಲ, ಮಗನ ಹತ್ರ. ಹೀಗೆ ಅವಾಗ್ಲೂ ಅವನು ನಾರಾಯಣ ನಾರಾಯಣ ಅಂತ ಅವನನ್ನು ಕರೀತಾ ಅವನನ್ನು ಮುದ್ದು ಮಾಡ್ತಾ ಇರ್ತಾನೆ. ವೃದ್ಧಾಪ್ಯ ಬರ್ತದೆ. ರೋಗ ರುಜಿನಗಳು ಅವನನ್ನು ಬಾಧಿಸ್ತದೆ. ಅಜಾಮಿಳನನ್ನು ಹಾಸಿಗೆ ಹಿಡಿದು ಬಿಡ್ತಾನೆ. ಕೊನೆಗೆ ಸಾಯುವಂತಹ ಸಮಯ ಬರ್ತದೆ. ನಾರಾಯಣ ನಾರಾಯಣ ಅಂತ ಕರೀತಾನೆ. ಅವನು ನಾರಾಯಣ ಅಂತ ಕರೆದ ಯಮನ ಭಟರು ಬರ್ತಾರೆ. ಆಗ ಇವನು ನಾರಾಯಣ ನಾರಾಯಣ ಅಂತ ಅವನ ಗಂಟಲನ್ನು ಹಿಡಿತಾರೆ ಅವನನ್ನು ಕೊಂಡೋಗ್ಲಿಕ್ಕೆ. ಆದ್ರೆ ಇವನು ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡ್ತಾನೆ. ದೇವರ ಸ್ಮರಣೆ ಅಲ್ಲ, ಇಲ್ಲಿ ಮಗನನ್ನು ಕರೀತಾ ಇದ್ದಾನೆ ಅವನು. ಯಾಕಂದ್ರೆ ಅವನು ಯಾವಾಗ್ಲೂ ಮಗನ ನೆನಪಿನಲ್ಲೇ ಇದ್ದವನು. ಮಗನನ್ನು ಕರೀತಾ ಇದ್ದಾನೆ. ಆ ನಾರಾಯಣನ ಸ್ಮರಣೆಯನ್ನು ಕೇಳಿದಂತಹ ನಾರಾಯಣ ಭಗವಂತ, ನಾನು ಹೇಳಿದಲ್ಲ ನಿನ್ನೆ ನಾವು ನೋಡಿದ್ದೇವೆ ನಿನ್ನೆ 7ನೇ ಅಧ್ಯಾಯದಲ್ಲಿ. ಏನಂದ್ರೆ ಭಗವಂತನಿಗೆ ನಮ್ಮೆಲ್ಲರನ್ನೂ ಗೊತ್ತುಂಟು, ನಮಗೆ ಅವನನ್ನು ಮರ್ತು ಹೋಗಿದೆ. ಆದ್ರೆ ಭಗವಂತನಿಗೆ ನಮ್ಮನ್ನು ಯಾರನ್ನೂ ಮರ್ತು ಹೋಗ್ಲಿಲ್ಲ. ಅವನಿಗೆ ಎಲ್ಲರ ನೆನಪು ಉಂಟು, ಎಲ್ಲರ ಜ್ಞಾನ ಉಂಟು. ಅವನು ಕಾಯ್ತಾ ಇದ್ದಾನೆ ಯಾವಾಗ ಅಜಮಿಳ ನನ್ನನ್ನು ಕರೀತಾ ಇದ್ದಾನೆ ಅಂತ. ಅಷ್ಟು ಕರುಣಾಮಯ್ಯ ಅವನು ಭಗವಂತ. ಅಜಾಮಿಳ ನನ್ನನ್ನೇ ಕರೀತಾ ಇದ್ದಾನೆ ಅಂತ ಹೇಳಿ ನಾರಾಯಣನ ಭಟರು ಅಲ್ಲಿಗೆ ಬರ್ತಾರೆ. ಯಮನ ಭಟರಿಗೆ ಮತ್ತು ನಾರಾಯಣನ ಭಟರಿಗೆ ಅಲ್ಲಿ ದೇವರ ಯಮದೂತರಿಗೆ ಮತ್ತು ವಿಷ್ಣು ದೂತರಿಗೆ ಅಲ್ಲಿ ಚಕಮಕಿ ಆಗ್ತದೆ. ಯಮದೂತರು ಹೇಳ್ತಾರೆ ಇವನು ತುಂಬಾ ಪಾಪಗಾರಗಳನ್ನು ಮಾಡಿದ್ದಾನೆ, ಆದ್ರೆ ಇವನನ್ನು ನಾವು ಯಮನ ಪುರಿಗೆ ಕೊಂಡೋಗ್ಬೇಕು ಅಂತ. ಆಗ ವಿಷ್ಣು ದೂತರು ಹೇಳ್ತಾರೆ ಇಲ್ಲ, ಇವನು ಕೊನೆಯ ಸಮಯದಲ್ಲಿ, ಇವನ ಕೊನೆಯ ಕಾಲದಲ್ಲಿ ಇವನು ನಾರಾಯಣನನ್ನು ಜಪ ಮಾಡಿದ್ರಿಂದ, ನಾರಾಯಣನ ಸ್ಮರಣೆ ಮಾಡಿದ್ರಿಂದ ಇವನು ನಮಗೆ ಸೇರಬೇಕಾದವನು ಅಂತ. ಕೊನೆಗೂ ಯಮದೂತರು ಅವನನ್ನು ಬಿಟ್ಟು ಹೋಗ್ತಾರೆ. ಇವನನ್ನು ವಿಷ್ಣು ದೂತರು ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅವನು ಕೂಡ್ಲೇ ವೈಕುಂಠಕ್ಕೆ
ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಅವನು ಪಾಪ ಮಾಡಿದಾನೆ, ವೇಶ್ಯೆಯೊಂದಿಗೆ ಜೀವನ ಮಾಡಿ ಅನೈತಿಕ ಸಂಬಂಧವನ್ನು ಬೆಳೆಸಿದವನು, ಅಧರ್ಮದ ದಾರಿಯಲ್ಲಿ ನಡೆದಿದ್ದಾನೆ ಅವನು. ಆದ್ರಿಂದ ಅವನು ಪುನಃ ತಪಸ್ಸನ್ನ ಆಚರಿಸಿ ಪರಿಶುದ್ಧನಾದ ಮೇಲೆ ಅವನು ವೈಕುಂಠ ಧಾಮವನ್ನು ಸೇರ್ತಾನೆ. ಆ ರೀತಿ ಭಗವಂತ ಅಷ್ಟು ಕರುಣಾಮಯಿ. ಅದಕ್ಕೆ ಹಿಂದಿನ ತಲೆಮಾರುಗಳಲ್ಲೆಲ್ಲ ನೋಡಿರ್ಬೋದು, ತಂದೆ ತಾಯಿಗಳು ಮಕ್ಕಳಿಗೆ ದೇವರ ಹೆಸರನ್ನು ಇಡ್ತಾ ಇದ್ರು. ಯಾಕೆ? ಆ ರೀತಿಯಾಗಿ ಆದ್ರೂ ದೇವರ ಸ್ಮರಣೆ ಮಾಡ್ಬೋದು ಅಂತ. ಈಗ ನಾವು ಮಕ್ಕಳಿಗೆ ಹೆಸರಿಡೋದು ಯಾವುದೋ ಅರ್ಥವೇ ಇರುವುದಿಲ್ಲ. ನಮಗೆ ಕರೀಲಿಕ್ಕೆ ಈಸಿ ಆದ್ರೆ, ಸುಲಭ ಆದ್ರೆ ಆಯ್ತು. ಆ ರೀತಿ ಹೆಸರುಗಳನ್ನು ನಾವು ಇಡ್ತಾ ಇದ್ದೇವೆ. ಉಪಾಯದಿಂದಲೇ ನೆನೆ ಮನವೇ ಅಂತ ಅಂದ್ರೆ ಅದು ಹಿರಿಯರು ಕಂಡುಕೊಂಡಂತಹ ಒಂದು ಉಪಾಯ. ದೇವರ ಹೆಸರನ್ನು ಮಕ್ಕಳಿಗಿಟ್ಟು ಆ ಮೂಲಕ ನಾವು ಮಕ್ಕಳನ್ನು ಕರೆದ್ರೆ ಅದು ದೇವರನ್ನು ಕರೆದ ಹಾಗೆ ಆಗ್ತದೆ. ಆ ರೀತಿ ದೇವರು ಎಷ್ಟು ಕರುಣಾಮಯಿ ಅಂತ ಹೇಳುವುದನ್ನು ನೋಡ್ಬೋದು ನಾವು. ಕವಿ ಪುರಾಣ ಮನುಶಾಸಿತಾರ ಅಣೋರಣೀಯ ಮನುಸ್ಮರೇದ್ಯ ಸರ್ವಸ್ಯ ದಾತಾರ ಮಚಿಂತ್ಯ ರೂಪ ಆದಿತ್ಯ ವರ್ಣಂ ತಮಸ ಪರಸ್ತಾತ್. ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಅವನನ್ನು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ನಾವು ಯಾವ ರೀತಿ ಅವನನ್ನು ಧ್ಯಾನ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಅಣೋರಣೀಯ ಮಹತೋ ಮಹೀಯನ್ ಅಂತ ಪುರಂದರದಾಸರು ಅವನನ್ನು ಹಾಡ್ತಾನೆ. ಅತಿ ಚಿಕ್ಕದ್ರಲ್ಲೂ ಇದ್ದಾನೆ ಅವನು, ಅಂದ್ರೆ ಅಣುವಿನಲ್ಲಿಯೂ ಕೃಷ್ಣ ಇದ್ದಾನೆ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದ್ರೆ, ಕೃಷ್ಣನನ್ನು ಹೇಗೆ ನಾವು ಚಿಂತನೆ ಮಾಡಬೇಕು ಅಂದ್ರೆ, ಅವನು ನಿರಾಕಾರ ಅಲ್ಲ, ನಿರ್ಗುಣ ಅಲ್ಲ, ಅವನಿಗೆ ಭೂತ ಭವಿಷ್ಯತ್ ಎಲ್ಲಾ ತಿಳಿದಿದೆ, ಅವನು ಪುರಾತನ, ಅವನು ವಿಶ್ವದ ನಿಯಂತ್ರಕ ಎನ್ನುವಂತಹ ಜ್ಞಾನದಲ್ಲಿ ನಾವು ಅವನನ್ನು ಕೊಂಡಾಡಬೇಕು, ಅವನನ್ನು ನಾವು ಸ್ಮರಣೆ ಮಾಡಬೇಕು. ದಾಸರು ಹಾಡ್ತಾರೆ, ಅಣೋರಣೀಯನ ಮಹಿತೋ ಮಹಿಮನ ಅಂತ. ಅಂದ್ರೆ ಅಣುವಿನಲ್ಲೂ ಭಗವಂತನಿದ್ದಾನೆ. ಬೃಹತ್ತಾದ ಗ್ರಹಗಳು ಬ್ರಹ್ಮಾಂಡದಲ್ಲಿ ತೇಲಾಡ್ತಾ ಇದೆ. ನಾವು ನಿನ್ನೆ ನೋಡಿದ್ದೇವೆ ಯಾವ ರೀತಿ ಅದು ತೇಲಾಡ್ತಾ ಇವೆ ಅಂತ. ನಮಗೆ ಅದು ದಾರದಲ್ಲಿ ಪೋಣಿಸಿದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಆ ದಾರ ನಮಗೆ ಕಾಣಿಸುವುದಿಲ್ಲ. ಅದನ್ನು ಆ ದಾರದ ರೂಪದಲ್ಲಿ ಬಂಧಿಸಿಟ್ಟವನು ಅದನ್ನು ಕೃಷ್ಣ. ಅಂತಹ ಬೃಹತ್ತಾದ ಗ್ರಹಗಳಿಗೂ ಇಲ್ಲಿ ಭಗವಂತನೇ ಆಧಾರ. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಂಡಿರ್ಬೇಕು. ಆಗ ನಮಗೆ ಭಗವಂತನ ಸ್ಮರಣೆ ಬರ್ತದೆ. ಅವನು ನಮ್ಮ ಊಹೆಯನ್ನು ಮೀರಿದವನು, ನಮ್ಮ ಚಿಂತನೆಗೆ ಅವನು ಸಿಲುಕುವುದಿಲ್ಲ, ನಮ್ಮ ಕಲ್ಪನೆಗೆ ಅವನು ಮೀರಿದವನು. ನಾವು ನಮ್ಮ ಈ ಭೌತಿಕ ಕಣ್ಣುಗಳಿಂದ ಅಥವಾ ಮನಸ್ಸಿನಿಂದ ಅವನ ಕಲ್ಪನೆಯನ್ನು ಮಾಡಲಾರೆವು. ಇದರ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಈ ಕಣ್ಣಿನ ಶಕ್ತಿಯನ್ನು ಅಥವಾ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಭಗವಂತನನ್ನು ಅರಿಯಲಿಕ್ಕೆ ತಿಳಿಯಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾವು ಏನು ಶಾಸ್ತ್ರದಲ್ಲಿ ಹೇಳಿದೆಯೋ, ಏನು ವೇದವ್ಯಾಸರು ಬರೆದಿದ್ದಾರೋ, ಅಥವಾ ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೋ ಅದನ್ನು ಅನುಸರಿಸಿಕೊಂಡು ನಾವು ಭಗವಂತನ ಧ್ಯಾನವನ್ನು ಮಾಡ್ತಾ ಇರ್ಬೇಕು. ಆ ರೀತಿಯಾಗಿ ಧ್ಯಾನ ಮಾಡಿದ್ರೆ ನಮಗೆ ಪ್ರಯಾಣ ಕಾಲದಲ್ಲಿ ಅಂದ್ರೆ ಮರಣ ಕಾಲದಲ್ಲಿಯೂ ಕೂಡ ನಾವು ಕೃಷ್ಣನ ಸ್ಮರಣೆ ಮಾಡಬಹುದು. ಇನ್ನು ಇಲ್ಲಿ ಒಂದು ಮುಖ್ಯವಾದಂತಹ ಒಂದು ಶ್ಲೋಕ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಕೃಷ್ಣ ಹೇಳ್ತಾನೆ, ಇದು ದುಃಖಾಲಯ ಮತ್ತು ಅಶಾಶ್ವತ. ಈ ಭೌತಿಕ ಜಗತ್ತೇನುಂಟು ದುಃಖಾಲಯ ಮತ್ತು ಅಶಾಶ್ವತ. ಬಹಳ ಸುಂದರವಾದ ಒಂದು ಶ್ಲೋಕ ಇದು, ಬಹಳ ಅರ್ಥವತ್ತಾಗಿದೆ. ಈ ಜಗತ್ತನ್ನು ಕೃಷ್ಣ ದುಃಖಮಯ, ಅಶಾಶ್ವತ ಅಂತ ಕರೀತಾನೆ. ಇದು ದುಃಖಗಳ ತವರೂರು. ಇಲ್ಲಿ ಹುಟ್ಟಿದ ಜೀವಿ ಏನಾದ್ರೂ ಒಂದು ದುಃಖವನ್ನು ಅನುಭವಿಸ್ತಾನೆ ಇರ್ತದೆ. ನಾವು ಕೆಲವು ಸಲ ನಾವು ಭಾವಿಸ್ಬೋದು,
ನನಗೇನು ಕೊರತೆ ಇಲ್ಲ, ನಾನು ಆರಾಮವಾಗಿದ್ದೇನೆ, ಬೇಕಾದಷ್ಟು ಹಣ ಉಂಟು, ಶ್ರೀಮಂತ ಜೀವನ ನನ್ನದು. ಆದ್ರೆ ವೃದ್ಧಾಪ್ಯದಿಂದ ನೀವು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಹಣವಂತನಾದ್ರೂ ಬಡವನಾದ್ರೂ ಒಂದು ದಿನ ವೃದ್ಧಾಪ್ಯಕ್ಕೆ ಬರ್ಲೇಬೇಕು, ಒಂದು ದಿನ ನೀವು ಸಾಯ್ಲೇಬೇಕು. ಇದರಿಂದ ನೀವು ತಪ್ಪಿಸ್ಕೊಳ್ಳಬೇಕು. ಇದು ದುಃಖ ಅಲ್ವಾ? ಇದು ಒಂದು ದುಃಖ ತಾನೆ. ನಿರಂತರವಾಗಿ ನಿಮ್ಗೆ ಹಣ ಇರ್ಬೋದು, ಮನೆ ಇರ್ಬೋದು, ಕಾರ್ ಇರ್ಬೋದು, ಆದ್ರೆ ನಿರಂತರವಾಗಿ ನೀವು ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಈ ಜನನ, ಈ ಮರಣ, ಈ ಮುಪ್ಪು, ರೋಗ ಎಲ್ಲವೂ ದುಃಖಗಳೇ. ಮತ್ತು ಈ ಲೋಕ ಅಶಾಶ್ವತ. ದುಃಖಾಲಯಂ ಅಶಾಶ್ವತಂ. ಇದಕ್ಕಿಂತ ಮಿಗಿಲಾದಂತಹ ದುಃಖ ಏನಿದೆ ಇಲ್ಲಿ? ಇದು ಅಶಾಶ್ವತ. ನಾವು ಏನ್ ಚಿಂತನೆ ಮಾಡ್ತಾ ಇರ್ತೇವೆ, ಇದೆಲ್ಲವೂ ನನ್ನದೇ, ನಾನಿಲ್ಲಿ ಶಾಶ್ವತವಾಗಿ ಬದುಕ್ತೇನೆ ಅಂತ ಹೇಳುವ ರೀತಿಯಲ್ಲಿ ಆ ರೀತಿ ಇರ್ತದೆ ನಮ್ಮ ಚಿಂತನೆ. ಅಷ್ಟು ನಾವು ಕೂಡಿಡ್ತಾ ಇದ್ದೇವೆ. ನಮಗೆ ಒಂದು ಮನೆ ಇದ್ರೆ ಸಾಕಾಗುವುದಿಲ್ಲ, 2-3 ಮನೆಗಳು ಬೇಕಾಗ್ತದೆ. ಕೂಡಿಡ್ತಾ ಇದ್ದೇವೆ ನಾವು. ಒಂದು ದಿನ ನಾವೇ ಇಲ್ಲಿಂದ ಕಣ್ಮರೆ ಆಗ್ತೇವೆ ಅನ್ನುವ ಜ್ಞಾನ ಇಲ್ಲ ನಮಗೆ. ಇಲ್ಲಿ ಎಲ್ಲವೂ ಕ್ಷಣಿಕ. ನೀವು ಬಹಳ ಬಲವಂತನಾಗಿ, ಬಹಳ ಶ್ರೀಮಂತನಾಗಿರ್ಬೋದು, ಅಥವಾ ಒಂದು ಬಹಳ ಬುದ್ಧಿವಂತನಾಗಿರುವ, ಏನಾದ್ರೂ ಒಂದು ಸಾಧನೆ ಮಾಡಿರ್ಬೋದು. ನಾಳೆ ನಿಮ್ಮನ್ನು ಮೀರಿಸುವ ಇನ್ನೊಬ್ಬ ಬರ್ತಾನೆ, ಆಗ ನಿಮ್ಮ ಸಾಧನೆ ಮಸಕಾಗ್ತದೆ. ಆಗ ನಿಮ್ಮ ಸಾಧನೆ ಬಗ್ಗೆ ಯಾರು ಇಲ್ಲಿ ಮಾತಾಡೋದಿಲ್ಲ. ನಾಳೆ ಇನ್ನೊಬ್ಬ ಏನು ಸಾಧನೆ ಮಾಡ್ತಾನೆ ಅವನ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ಎಲ್ಲವೂ ಕ್ಷಣಿಕ. ಆದ್ದರಿಂದ ಜನ್ಮ ಮೃತ್ಯು ಜರಾ ವ್ಯಾಧಿಗಳ ತವರಾದಂತಹ ಈ ಐಹಿಕ ಜಗತ್ತು ದುಃಖಾಲಯ, ಅಶಾಶ್ವತ. ಇಲ್ಲಿ ಒಂದು ಚಿತ್ರವನ್ನು ನೀವು ಕಾಣಬಹುದು. ಇದು ಧರ್ಮರಾಯನ ಧರ್ಮರಾಯ ಮತ್ತು ಅವನ ಪಾಂಡವರು ವನವಾಸದಲ್ಲಿದ್ದಂತಹ ಸಮಯದಲ್ಲಿ ಒಂದು ಪುಷ್ಕರಣಿಯ ಪಕ್ಕದಲ್ಲಿ ನೀರು ಕುಡಿಲಿಕ್ಕೆ ಹೋಗ್ತಾರೆ, ನೀರ್ ತರ್ಲಿಕ್ಕೆ ಹೋಗ್ತಾರೆ ಪಾಂಡವರು. ಮೊದಲು ನಕುಲ ಹೋಗ್ತಾನೆ ನೀರ್ ತರ್ಲಿಕ್ಕೆ. ಆದ್ರೆ ನೀರನ್ನು ಪುಷ್ಕರಣಿಯಿಂದ ಏನೋ ಶಬ್ದ ಬರ್ತದೆ, ಈ ನೀರು ಕುಡಿಬಾರ್ದು ನೀನು ಅಂತ. ಅದನ್ನು ಕೇಳೋದಿಲ್ಲ ಅವನು. ಆ ನೀರು ಕುಡಿತಾನೆ, ಅಲ್ಲಿ ಸತ್ತು ಬೀಳ್ತಾನೆ. ಸಹದೇವ ಬರ್ತಾನೆ, ಅವನು ಹಾಗೆ. ಅರ್ಜುನ ಬರ್ತಾನೆ, ಅವನು ಸತ್ತು ಬೀಳ್ತಾನೆ. ಭೀಮ ಬರ್ತಾನೆ, ಅವನು ಕೂಡ ಅಲ್ಲಿ ಸತ್ತು ಬೀಳ್ತಾನೆ. ಕೊನೆಗೆ ಯಾಕೆ ನನ್ನ ತಮ್ಮಂದಿರೆಲ್ಲ ಬರ್ಲಿಲ್ಲ, ಎಲ್ಲಿ ಹೋದ್ರು ಇವರು ಅಂತ ಹುಡುಕಿಕೊಂಡು ಧರ್ಮರಾಯ ಬರ್ತಾನೆ. ಧರ್ಮರಾಯ ಧರ್ಮಿಷ್ಠ ಅವನು, ಹೇಳಿ ಕೇಳಿ ಧರ್ಮಿಷ್ಠ ಅವನು. ಧರ್ಮರಾಯ ಕೂಡ ನೀರು ಕುಡಿಲಿಕ್ಕೆ ಹೋಗುವಾಗ ಅವನಿಗೊಂದು ಸ್ವರ ಕೇಳಿ ಬರ್ತದೆ. ಒಂದು ಪುಷ್ಕರಣಿಂದ ಒಂದು ಸ್ವರ ಕೇಳಿ ಬರ್ತದೆ. ಯಾವುದು ಅತ್ಯಂತ ಆಶ್ಚರ್ಯಕರವಾದಂತಹ ವಿಷಯ ಅಂತ ಹೇಳಿ. ಆಗ ಧರ್ಮರಾಯ ಹೇಳ್ತಾನೆ, 100,000 ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ ಅಂತ. ಅಷ್ಟು ಆಶ್ಚರ್ಯಕರವಾದ ಸಂಗತಿ ಗೊತ್ತುಂಟು. ನಮ್ಮ ಅಕ್ಕಪಕ್ಕದವರು ಸಾಯ್ತಾರೆ, ನಮಗೆ ಬೇಕಾದವರು ಸಾಯ್ತಾರೆ, ನಮ್ಮ ಸಂಬಂಧಿಕರು ಸಾಯ್ತಾರೆ, ನಮ್ಮ ಇಷ್ಟ ಪಾತ್ರರು, ಪ್ರೀತಿ ಪಾತ್ರರು ಸಾಯ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ಮಾತ್ರ ನಮಗೆ ದುಃಖ. ನಾನು ನಿರಂತರ, ನಾನು ಅಮರ ಅಂತ ಹೇಳೋ ಒಂದು ರೀತಿಯ ಭ್ರಮೆ ನಮ್ಮನ್ನು ಮುಚ್ಚಿಕೊಂಡಿದೆ. ಇದಕ್ಕಿಂತ ಆಶ್ಚರ್ಯವಾದಂತಹ ಸಂಗತಿ ಯಾವುದೂ ಇಲ್ಲ ಅಂತ ಹೇಳಿ ಧರ್ಮರಾಯ ಹೇಳ್ತಾನೆ. ಹಾಗೆ ಅಬ್ರಹ್ಮ ಭುವನಾಲೋಕಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣ ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನಿಗೆ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮ ಇಲ್ಲ. ಕೃಷ್ಣ ಹೇಳ್ತಾನೆ, ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದಿಂದ ಹಿಡಿದು ಅತಿ ಕೆಳಗಿನ ಲೋಕದವರೆಗೆ ಈ ಐಹಿಕ ಜಗತ್ತಿನಲ್ಲಿ ಎಲ್ಲಿಗೂ ಹೋದ್ರು ನೀವು ಪುನಃ ಹುಟ್ಟು ಸಾವುಗಳ ಈ
ಚಕ್ರದಲ್ಲಿ ಸಿಕ್ಕಿ ಹಾಕೊಳ್ಬೇಕು. ನಿಮಗೆ ಯಾವುದೂ ಅಲ್ಲಿ ಅದು ಕೂಡ ಶಾಶ್ವತ ಅಲ್ಲ. ಶಾಶ್ವತವಾಗಿ ನೀವು ಇರ್ಬೇಕು ಅಂತ ಹೇಳಿದ್ರೆ ದುಃಖದಿಂದ ನೀವು ಹೊರಗೆ ಹೋಗ್ಬೇಕು, ಶಾಶ್ವತವಾದ ಆನಂದವನ್ನು ಅನುಭವಿಸ್ಬೇಕು, ಶಾಶ್ವತವಾದ ನಿವಾಸವನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ಇದೆಲ್ಲವನ್ನು ದಾಟಿ ನನ್ನ ನಿವಾಸವನ್ನು ಸೇರ್ಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಇಲ್ಲಿ. ಭಗವಂತನ ಯಾಕೆ ಅಂತ ಹೇಳಿದ್ರೆ ಭಗವಂತನ ಧಾಮದಲ್ಲಿ ನಮಗೆ ಸಾವಿಲ್ಲ, ನೋವಿಲ್ಲ, ದುಃಖವಿಲ್ಲ, ರೋಗವಿಲ್ಲ, ರುಜಿನವಿಲ್ಲ. ಅಲ್ಲಿ ಎಲ್ಲವೂ ಆನಂದವೋ ಆನಂದ, ನಿರಂತರ, ಅಲ್ಲಿ ಶಾಶ್ವತ. ನಾವೇನು ಪಡಿತೇವೋ ಅದೆಲ್ಲವಲ್ಲಿ ಶಾಶ್ವತ. ಅಲ್ಲಿಯ ತಂದೆ ತಾಯಿಗಳು ಶಾಶ್ವತ. ನಮಗೆ ಈ ಜನ್ಮದಲ್ಲಿ ಒಂದು ತಂದೆ ತಾಯಿ, ಮುಂದಿನ ಜನ್ಮದಲ್ಲಿ ಇನ್ನೊಂದು ತಂದೆ ತಾಯಿ, ಈ ಜನ್ಮದಲ್ಲಿ ಕೆಲವು ಮಕ್ಕಳು, ಮುಂದಿನ ಜನ್ಮದಲ್ಲಿ ಬೇರೆ ಮಕ್ಕಳು. ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ನಮಗೆ. ಆದ್ರೆ ಭಗವಂತನ ಧಾಮ ಸೇರಿದ್ರೆ ಅಲ್ಲಿ ಎಲ್ಲವೂ ಶಾಶ್ವತ, ಎಲ್ಲವೂ ನಿರಂತರ. ಆದ್ರೆ ಆ ಶಾಶ್ವತವಾದ ಧಾಮವನ್ನು ಸೇರುವಂತಹ ಬಯಕೆ ನಮ್ಮಲ್ಲಿ ಹುಟ್ಟಬೇಕು. ಅಲ್ಲಿಗೆ ನಾವು ಹೋದ್ರೆ ಮತ್ತೆ ನಾವು ಪುನಃ ಹಿಂದಿರುಗಿ ಬರುವಂತಹ ಯಾವುದೇ ಭಯವಿಲ್ಲ. ಈ ಭೂಮಿಯಿಂದ ಆರಂಭಿಸಿ ಬ್ರಹ್ಮಲೋಕದವರೆಗೆ ಎಲ್ಲಾ ಲೋಕಗಳಿಗೂ ಕೃಷ್ಣ ಹೇಳ್ತಾನೆ ಅದೆಲ್ಲವೂ ನಶ್ವರ. ಇಲ್ಲಿ ಬ್ರಹ್ಮನ ದಿನದ ಲೆಕ್ಕವನ್ನು ಹೇಳ್ತಾನೆ. ನಾವೀಗ ಆಲೋಚನೆ ಮಾಡ್ಬೋದು, ಬ್ರಹ್ಮಲೋಕ ಉಂಟು, ಬ್ರಹ್ಮಲೋಕ ಶಾಶ್ವತ ಅಂತ ಹೇಳಿ. ಸಹಸ್ರ ಯುಗ ಪರ್ಯಂತ ಮಹರ್ಯುದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ದೇಹೋ ರಾತ್ರ ವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಃ ಪ್ರಭವಂತ್ಯ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತೈತ್ರವಾವ್ಯ ಸಂಜಕೆ. ಅಂದ್ರೆ ಇಲ್ಲಿ ಬ್ರಹ್ಮನಿಗೂ ಆಯುಸ್ಸಿದೆ. ಬ್ರಹ್ಮನ ಆಯಸ್ಸನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಕಲಿಯುಗದ ಅವಧಿ 4,32,000 ವರ್ಷಗಳು. ಇದು ಕಲಿಯುಗದ ಎಷ್ಟು ವರ್ಷ? ಕಲಿಯುಗ 4,32,000 ವರ್ಷಗಳು ಕಲಿಯುಗ. ಇದಕ್ಕಿಂತ ಹಿಂದೆ ಇದ್ದಂತಹ ದ್ವಾಪರ ಯುಗ ಇದರ 2 ಪಟ್ಟು, ಅಂದ್ರೆ 8,64,000 ವರ್ಷಗಳು. ಅದಕ್ಕಿಂತ ಹಿಂದೆ ಇದ್ದಂತಹ ತ್ರೇತಾಯುಗ ಕಲಿಯುಗಕ್ಕಿಂತ 3 ಪಟ್ಟು ಹೆಚ್ಚು. ನನಗೆ ಇದಕ್ಕಿಂತ ಜಾಸ್ತಿ ಲೆಕ್ಕ ಮ್ಯಾಥ್ಸ್ ಬರೋದಿಲ್ಲ, ನಾನು ಮ್ಯಾಥ್ಸ್ ನಲ್ಲಿ ತುಂಬಾ ಹಿಂದೆ, ನೀವೇ ಲೆಕ್ಕ ಹಾಕೊಳ್ಳಿ. ಅದಕ್ಕಿಂತ ಹಿಂದೆ ಇರುವಂತದ್ದು ತ್ರೇತಾಯುಗ, ಅದು ಕಲಿಯುಗಕ್ಕಿಂತ 4 ಪಟ್ಟು ಜಾಸ್ತಿ ಇತ್ತು. ಈ 4 ಯುಗಗಳು ಸೇರಿ ಒಂದು ದಿವ್ಯ ಯುಗ ಅಂತ ಕರೆಯಲ್ಪಡ್ತದೆ. ಅಂತಹ 1000 ದಿವ್ಯ ಯುಗಗಳು ಬ್ರಹ್ಮನ ಒಂದು ಹಗಲು. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಇದು 4 ಸೇರಿ ಒಂದು ದಿವ್ಯ ಯುಗ. ಇಂತಹ 1000 ದಿವ್ಯ ಯುಗಗಳು ಕೃಷ್ಣನ ಒಂದು ಹಗಲು. ಪುನಃ ಅಂಥದೇ 1000 ದಿವ್ಯ ಯುಗಗಳು, ಬ್ರಹ್ಮನ ಒಂದು ಹಗಲು. ಅಂತಹದ್ದೇ 1000 ದಿವ್ಯ ಯುಗಗಳು ಬ್ರಹ್ಮನ ಒಂದು ರಾತ್ರಿ. ಅಂತಹ 100 ವರ್ಷಗಳನ್ನು ಬ್ರಹ್ಮ ಕಳೆಯುತ್ತಾನೆ. ಇದು ಬ್ರಹ್ಮನ ಜೀವಿತಾವಧಿ. ಲೆಕ್ಕ ನೀವೇ ಹಾಕೊಳ್ಳಿ. ಇದು ಬ್ರಹ್ಮನ ಅವಧಿ. ಈಗ ನಮ್ಮ ಜೀವಿತಾವಧಿಯನ್ನು ನಾವು ಆಲೋಚನೆ ಮಾಡುವ. ಹೇಗಿರಬಹುದು? ಒಂದು ನೀರಿನ ಮೇಲೆ ಒಂದು ಗುಳ್ಳೆ ಬರ್ತದಲ್ಲ, ಆ ರೀತಿ ಅಷ್ಟೇ ನಮ್ಮ ಜೀವಿತಾವಧಿ ಇದು, ಇಲ್ಲಿಗೆ ಬ್ರಹ್ಮನಿಗೆ ಹೋಲಿಸಿದ್ರೆ. ಆದ್ರೆ ಬ್ರಹ್ಮನಿಗೂ ಸಾವುಂಟು, ವಿನಾಶ ಉಂಟು, ನಾಶ ಉಂಟು. ಬ್ರಹ್ಮ ಕೂಡ ಆ ಪದವಿಯಿಂದ ಕೆಳಗಿಳಿಲೇಬೇಕು. ಬ್ರಹ್ಮ ಅಂತ ಹೇಳೋದು ಅದೊಂದು ಪದವಿ. ನಾನು ಹೇಳಿದ್ದೇನೆ, ಕೃಷ್ಣನ ಅಧಿಕಾರಿಗಳು, ಕೃಷ್ಣನಿಂದ ನಿಯೋಜಿಸಲ್ಪಟ್ಟಂತಹ ಅಧಿಕಾರಿಗಳವರು. ಅದು ಕೂಡ ಒಂದು ಪದವಿ. ಅಲ್ಲಿಂದ ಅವನು ಕೆಳಗಿಳಿಬೇಕು. ಹಾಗೆ ಈ ಬ್ರಹ್ಮನ ಹಗಲಿನ ಅವಧಿಯಲ್ಲಿ ಎಲ್ಲಾ ಸೃಷ್ಟಿ ಆಗ್ತದೆ. ಬ್ರಹ್ಮ ಬೆಳಿಗ್ಗೆ ಎದ್ದು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಾನು ಸೃಷ್ಟಿ ಮಾಡಬೇಕು ಅಂತ. ಕೃಷ್ಣನ ಒಪ್ಪಿಗೆಯಿಂದ ಎಲ್ಲವೂ ಸೃಷ್ಟಿ ಆಗ್ತದೆ. ಬ್ರಹ್ಮನ ರಾತ್ರಿ ಆದಾಗ ಎಲ್ಲವೂ
ಪುನಃ ಲೀನ ಆಗ್ತದೆ, ಎಲ್ಲವೂ ಕಣ್ಮರೆ ಆಗ್ತದೆ. ಈ ರೀತಿ ಐಹಿಕ ಜಗತ್ತು. ಆದ್ರೆ ಇದನ್ನು ಮೀರಿದಂತಹ ಇನ್ನೊಂದು ಜಗತ್ತಿದೆ. ಇದು ನಾನೀಗ ಹೇಳಿದ್ದು ಐಹಿಕ ಜಗತ್ತು. ಇದನ್ನು ಮೀರಿದಂತಹ ಇನ್ನೊಂದು ಜಗತ್ತಿದೆ, ಅದು ಆಧ್ಯಾತ್ಮಿಕ ಜಗತ್ತು, ಆಧ್ಯಾತ್ಮ ಜಗತ್ತು. ಪರಸ್ತಸ್ಮಾಸ್ತು ಭಾವನ್ಯೋ ವ್ಯಕ್ತೋ ವ್ಯಕ್ತ ಸನಾತನಃ ಯಃ ಸರ್ವ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಇಲ್ಲಿ ಯಾವುದು, ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಐಹಿಕ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗಲೂ ಆ ಭಾಗವು ಇದ್ದಂತೆ ಇರುತ್ತದೆ. ನಾವೀಗ ನಾಶವಾಗುವಂತಹ ಭಾಗವನ್ನು ನೋಡಿದೆವು, ಆದ್ರೆ ಈ ಭಾಗ ಏನಿದೆ, ಅವ್ಯಕ್ತವಾದಂತಹ ಭಾಗ ಏನಿದೆ, ಕೃಷ್ಣನ ಲೋಕ ಏನಿದೆ, ಇದು ನಾಶ ಆಗುವುದಿಲ್ಲ. ಆ ಜಗತ್ತು ಇದ್ದ ಹಾಗೆ ಇರ್ತದೆ. ಅದರ ವರ್ಣನೆಯನ್ನು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಮಾಡ್ತಾನೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಚಿಂತಾಮಣಿಯಿಂದ ಕಟ್ಟಲ್ಪಟ್ಟಂತಹ ಧಾಮ ಅದು. ಕಲ್ಪವೃಕ್ಷಗಳಲ್ಲಿ ಕೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷಗಳು, ಲಕ್ಷ ಲಕ್ಷ ವೃಕ್ಷಗಳು, ಸುರಭಿಗಳು, ಕಾಮಧೇನು, ಲಕ್ಷ್ಮಿ, ಸಹಸ್ರ ಲಕ್ಷ್ಮಿಯರು ಕೃಷ್ಣನ ಸೇವೆಗೆ ಅಲ್ಲಿ. ಇಂತಹ ಧಾಮ ಕೃಷ್ಣನದ್ದು. ಈ ರೀತಿಯ ಧಾಮವನ್ನು ನೀವು ಸೇರಿದ್ರೆ ಪುನಃ ಬರುವ ಪ್ರಮೇಯವೇ ಇಲ್ಲ. ಆದ್ರಿಂದ ಈ ಧಾಮಕ್ಕೆ ಹೋಗುವಂತಹ ಇಚ್ಛೆಯನ್ನು ನಾವು ಪ್ರಕಟಿಸಬೇಕು. ಹೇಗೆ ಬರ್ತದೆ ನಮ್ಗೆ ಆ ಇಚ್ಛೆ? ಒಂದು ಸಣ್ಣ ಉದಾಹರಣೆ ನೋಡಿರ್ಬೋದು. ಭಾರತದಲ್ಲಿ ಎಲ್ಲರಿಗೂ, ಎಲ್ಲಾ ಮಕ್ಕಳಿಗೂ ಅಥವಾ ಎಲ್ರಿಗೂ ಒಂದು ಅಮೆರಿಕಕ್ಕೆ ಹೋಗುವ ಒಂದು ಆಸೆ ಇರ್ತದೆ ಅಲ್ವಾ? ಯಾಕೆ, ಹೇಗೆ ಬರ್ತದೆ ಆ ಆಸೆ? ನಾವು ಪೇಪರಲ್ಲಿ ಓದ್ತೇವೆ, ಅಮೆರಿಕದಲ್ಲಿ ಹಾಗುಂಟು, ಅಮೆರಿಕದಲ್ಲಿ ಹೀಗುಂಟು ಅಂತ. ಮಕ್ಕಳು ಇನ್ನೂ ಜಾಸ್ತಿ, ಅವರು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಅಲ್ಲಿ ಅಂತಹ ಕಾಲೇಜಲ್ಲಿ ಕಲ್ತ್ರೆ ಮೈಕ್ರೋಸಾಫ್ಟ್, ಗೂಗಲ್ ಅಂತಹ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಸಿಕ್ಕಿದ್ರೆ ಎಷ್ಟೋ ಕೋಟಿ ಸಂಬಳ ಸಿಗ್ತದೆ. ಇದನ್ನೇ ಅವರು ಕನಸು ಕಾಣ್ತಾ ಇರ್ತಾರೆ. ಆ ಕನಸನ್ನವರು ನನಸು ಮಾಡ್ಕೊಳ್ತಾರೆ. ಒಳ್ಳೆ ಓದ್ತಾರೆ, ಕಲಿತಾರೆ, ಅಮೆರಿಕಕ್ಕೆ ಹೋಗ್ತಾರೆ. ಹೇಗೆ ಬಂತು ಆ ಆಸೆ? ಅಲ್ಲಿಯ ಆ ಅಮೆರಿಕದ ಬಗ್ಗೆ ಕೇಳಿದ್ರಿಂದ, ಅಲ್ಲಿರುವ ವೈಭೋಗಗಳನ್ನು ಅರಿತುಕೊಂಡದ್ರಿಂದ. ಅದೇ ರೀತಿ ನಾವು ಕೃಷ್ಣನ ವೈಭೋಗಗಳನ್ನು ಕೇಳಿದ್ರೆ ಭಗವಂತನ ಭಕ್ತರ ಮೂಲಕ ಅಥವಾ ಭಗವದ್ಗೀತೆಯ ಅಧ್ಯಯನದ ಮೂಲಕ ನಾವು ಕೃಷ್ಣನ, ಅಮೆರಿಕಕ್ಕೆ ಹೋಲಿಸಿದ್ರೆ ಅಮೆರಿಕಕ್ಕೆ ಹೋದವರು ಕೂಡ ಒಂದು ದಿನ ಹಿಂದಕ್ಕೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಸಮಯ ಅವರಿಗೆ ಅನುಭವಿಸಿದ ಮೇಲೆ ಅದು ಕೂಡ ಅಲ್ಲಿ ದುಃಖಾಲಯ ಅಂತ ಹೇಳೋದವ್ರಿಗೆ ಗೊತ್ತಾಗ್ತದೆ. ಆಮೇಲೆ ಅವರಿಗೆ ತಾಯ್ನಾಡು ಅವರನ್ನು ಸೆಳೆಯಲು ಪ್ರಾರಂಭ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಂಸ್ಕಾರ ಇಲ್ಲ. ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡ್ಬೇಕು ಅಂತಾದ್ರೆ ಅವರು ಪುನಃ ಭಾರತದತ್ತ ಮುಖ ಮಾಡ್ತಾರೆ. ಆದ್ರೆ ಭಗವಂತನ ಧಾಮವನ್ನು ಸೇರಿದವರಿಗೆ ಯಾವುದೇ ಚಿಂತೆಗಳಿಲ್ಲ. ಅದರಿಂದ ನಾವು ಭಗವಂತನ ಅಶಾಶ್ವತವಾದ ಧಾಮವನ್ನು ಹುಡುಕುವ ಬದಲು ಶಾಶ್ವತವಾದಂತಹ ಭಗವಂತನ ಧಾಮಕ್ಕೆ ನಾವು ಹೊರಡುವಂತಹ ತಯಾರಿ ಮಾಡ್ಕೊಳ್ಬೇಕು. ಕೊನೆಯಲ್ಲಿ, ಈ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೇತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ಸಾತ್ವಿಕ ಮತ್ತು ಕಾಮ್ಯಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ನಮಗೊಂದು ಸಂದೇಹ ಉದ್ಭವ ಆಗ್ಬೋದಿಲ್ಲಿ. ವೇದಾಧ್ಯಯನ ಮಾಡಿದ್ರೆ ಫಲ ಉಂಟು, ಯಜ್ಞ ಯಾಗಗಳನ್ನು ಮಾಡಿದ್ರೆ ಕೂಡ ಫಲ ಉಂಟು, ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಉತ್ತಮ ಫಲ ಸಿಗ್ತದೆ ಅಂತ ನಮ್ಗೆ ಗೊತ್ತುಂಟು.
ಆದ್ರೆ ಕೃಷ್ಣ ಇಲ್ಲಿ ಕೇವಲ ಭಕ್ತಿ ಮಾಡು ಅಂತ ಹೇಳ್ತಾ ಇದ್ದಾನೆ. ಕೇವಲ ಭಕ್ತಿ ಮಾಡಿದ್ರೆ ಈ ಮೇಲೆ ಹೇಳಿದ ಕಾಮ್ಯ ಕರ್ಮಗಳಿಂದ ಬರುವಂತ ಏನು ಫಲಗಳುಂಟು ಅದು ಅದರಿಂದ ನಾವು ವಂಚಿತರಾಗುವುದಿಲ್ವೇ ಅಂತ ಹೇಳುವ ಒಂದು ಸಂದೇಹ ನಮ್ಮಲ್ಲಿ ಕಾಡುತ್ತದೆ. ಕೃಷ್ಣ ಹೇಳ್ತಾನೆ, ಭಕ್ತಿ ಸೇವೆ ಮಾಡಿದ್ರೆ ಈ ಎಲ್ಲಾ ಫಲಗಳು ಬಂದು ಸೇರುತ್ತದೆ. ಅದುವೇ ಕೃಷ್ಣ ಪ್ರಜ್ಞೆಯ ಸೊಗಸು. ಭಕ್ತಿ ಕರ್ಮ ಮಾಡಿದ್ರೆ, ಭಕ್ತಿ ಪಥದಲ್ಲಿ ಸಾಗಿದ್ರೆ ಅವನು ಎಲ್ಲಾ ವಿಧಿ ಕರ್ಮಗಳನ್ನು ಒಟ್ಟಿಗೆ ಮಾಡಿ ಮುಂದೆ ದಾಟಿ ಹೋಗೋದು. ನಾವು ಹಿಂದೆ ಒಂದು ಉದಾಹರಣೆ ನೋಡಿದ್ದೇವೆ. ಮೆಟ್ಟಲು ಹತ್ಕೊಂಡು ಹೋಗೋ ಬದಲು ಲಿಫ್ಟಿನಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ನಮ್ಮ ಗುರಿಯನ್ನು ತಲುಪಬಹುದು. ನಾವೀಗ 10ನೇ ಮಾಳಿಗೆಗೆ ಹೋಗ್ಬೇಕು ಅಂತಿದ್ರೆ ಒಂದು ಕಡೆಯಲ್ಲಿ ಮೆಟ್ಲಿದೆ, ಇನ್ನೊಂದು ಕಡೆಯಲ್ಲಿ ಲಿಫ್ಟ್ ಇದೆ. ಯಾವುದು ಸುಲಭ ನಮ್ಗೆ ಹೋಗ್ಲಿಕ್ಕೆ? ನಾವು ಲಿಫ್ಟ್ ಅನ್ನೇ ಆರಿಸ್ಕೊಳ್ತೇವೆ. ಯಾರು ಮೆಟ್ಲು ಹತ್ಕೊಂಡು ಹೋಗುದು? ನಾವು ಹತ್ಕೊಂಡು ಹೋದ್ರೂ ಕೂಡ ಬಹುಶಃ ಕೆಲವು ಸಲ ನಾವು 4ನೇ ಮಾಳಿಗೆಯಲ್ಲೋ 5ನೇ ಮಾಳಿಗೆಯಲ್ಲೋ ನಿಂತು ಬಿಡ್ಬಹುದು ಆಯಾಸದಿಂದ. ಆದ್ರೆ ನಿರಾಯಾಸವಾಗಿ ಹೋಗ್ಬೇಕಿದ್ರೆ ನಾವು ಲಿಫ್ಟ್ ಅನ್ನೇ ಆರಿಸ್ಕೊಂಡ್ ಬಿಡ್ತೇವೆ ಅಲ್ವಾ? ಅದೇ ರೀತಿ ಭಕ್ತಿ ಮಾರ್ಗವನ್ನು ಆರಿಸಿಕೊಂಡ್ರೆ ಎಲ್ಲಾ ವಿಧಿ ಕರ್ಮಗಳನ್ನು ಒಟ್ಟಿಗೆ ದಾಟಿ ಅವನು ಮುಂದೆ ಹೋಗ್ಬೋದು. ಪುರಂದರದಾಸರು ಹೇಳ್ತಾರೆ, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂತ. ಯಾವ ವೇದ ಯಾವ ಶಾಸ್ತ್ರ ಎಲ್ಲವನ್ನೂ ವಿದ್ವಾಂಸರಾಗಿ ಎಲ್ಲವನ್ನೂ ತಿಳಿದ್ರು, ಅದರ ಸಾರವನ್ನು ತಿಳಿದ್ರು ಕೂಡ ಮಕರ ಕುಂಡಲ ಧರನ ನಾಮಕ್ಕೆ ಅದು ಸಾಟಿ ಅಲ್ಲ, ಈಕ್ವಲ್ ಅಲ್ಲ. ಕೃಷ್ಣನ ನಾಮಸ್ಮರಣೆಗೆ ಯಾವುದು ಸರಿ ಸಾಟಿ ಇಲ್ಲ ಅಂತ ಹೇಳಿ ದಾಸರು ಹಾಡ್ತಾರೆ. ಇದು ಹಾಡುವಂತ ಹಾಡಿದು. ಆದ್ರಿಂದ ನಾವು ನಿರಂತರ ಕೃಷ್ಣನ ಸ್ಮರಣೆಯನ್ನು ಮಾಡಿ ನಾವು ಈಗಲೇ ಪ್ರಾರಂಭ ಮಾಡಬೇಕು. ಅದಕ್ಕೆ ಯಾವಾಗ ಬೇಕಿದ್ರು ನಮಗೆ ಯಮನ ದೂತರು ಬಂದು ನಮ್ಮನ್ನು ಎಳ್ಕೊಂಡು ಹೋಗ್ಬೋದು. ಆದ್ರಿಂದ ಇದೇ ಸೂಕ್ತ ಸಮಯ ಅಂತ ಹೇಳಿ ಇವತ್ತಿಂದಲೇ ನಾವು ಕೃಷ್ಣನ ನಿರಂತರ ಸ್ಮರಣೆಯಲ್ಲಿರ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಆ ರೀತಿಯಾಗಿ ನಾವು ಅಂತ್ಯಕಾಲದಲ್ಲಿ ಕೃಷ್ಣನ ಸ್ಮರಣೆಯೊಂದಿಗೆ ನಾವು ಕೃಷ್ಣನ ಧಾಮವನ್ನು ಸೇರಬಹುದು. ಹರೇ ಕೃಷ್ಣ. ಇದು ಇವತ್ತಿನ ಭಗವತ್ ಪ್ರಾಪ್ತಿ ಅಂತ ಹೇಳುವ ಅಧ್ಯಾಯದ ಸಾರಾಂಶ. ಹರೇ ಕೃಷ್ಣ. ಭಗವತ್ ಭಕ್ತರಿಗೆ ಏನಾದ್ರೂ ಸಂಶಯಗಳಿದ್ರೆ ಕೇಳಬಹುದು. ಅಟ್ಲೀಸ್ಟ್ ನೀವು ಚಾಟ್ ಬಾಕ್ಸ್ ಅಲ್ಲಾದ್ರೂ ಹಾಕಿ, ನಿಮ್ಗೆ ಏನು ಅರ್ಥ ಆಗಿದೆ ಅಂತ ನನ್ಗೆ ಗೊತ್ತಾಗ್ಬೇಕು. ಯಾಕೆಂತ ಹೇಳಿದ್ರೆ ಮುಂದಿನ ಅಧ್ಯಾಯಗಳು ಇನ್ನೂ ತುಂಬಾ ವಿವರಣೆ ಕೊಡ್ಬೇಕು, ಅಥವಾ ಇದೇ ರೀತಿ ಕೊಂಡು ಮುಂದೆ ಹೋಗ್ಬೋದು. ಯಾವ ರೀತಿ ನನಗೆ ವಿವರಣೆ ಕೊಡ್ಬೇಕು ಅಂತ ನನ್ಗೆ ಅರ್ಥ ಆಗ್ಬೇಕು, ಗೊತ್ತಾಗ್ಬೇಕು, ನಿಮ್ಮ ಮನಸ್ಥಿತಿ ಅರ್ಥ ಆಗ್ಬೇಕು ನನಗೆ. ಅಟ್ಲೀಸ್ಟ್ ಚಾಟ್ ಬಾಕ್ಸ್ ಅಲ್ಲಾದ್ರೂ ನೀವು ಹಾಕಿ, ನಿಮ್ಗೆ ಆ ವಿವರಣೆ ಅರ್ಥ ಆಗ್ತದೋ ಇಲ್ವೋ ಅಂತ ಹೇಳೋದನ್ನು. ಹರೇ ಕೃಷ್ಣ. ವೆರಿ ವೆಲ್ ಡಿಫೈನ್ಡ್ ವಿತ್ ಇನ್ ಲಿಮಿಟೆಡ್ ಟೈಮ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇದೇ ರೀತಿ ವಿವರಣೆ ಕೊಟ್ರೆ ಅರ್ಥ ಆಗ್ತದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. How many years have passed in Kali Yuga so far?
5,000 ವರ್ಷಗಳನ್ನು ಕಳೆದಿದ್ದೇವೆ ಮಾತಾಜಿ ನಾವು ಕಲಿಯುಗದಲ್ಲಿ. ದ್ವಾಪರ ಯುಗದ ಅಂತ್ಯದಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ ಈ ಯುದ್ಧ ಆದದ್ದು. ಆ ಸಮಯದಲ್ಲಿ ಈ ಭಗವದ್ಗೀತೆ ಕೃಷ್ಣನಿಂದ ಉಪದೇಶ ಆಗಿದೆ ಅರ್ಜುನನಿಗೆ. ಇವತ್ತಿನ ವಿವರಣೆ ಬಹಳ ಉಪಯುಕ್ತವಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಿಗೂ ಯಾವುದೇ ಸಂದೇಹ ಇಲ್ಲ ಅಂತಾದ್ರೆ ನಾವು ಇವತ್ತಿನ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ. ನಾಳೆ ಪುನಃ ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಯವಿಟ್ಟು ಎಲ್ಲರೂ ಕ್ವಿಜ್ ಅಟೆಂಡ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರೋ ಪ್ರಭು ಮೊನ್ನೆ ಕೇಳ್ತಾ ಇದ್ರು, ಎಲ್ಲಾ ಭಗವದ್ಗೀತೆಯ ಎಲ್ಲಾ ಶ್ಲೋಕಗಳನ್ನು ಪಠಣ ಮಾಡಬೇಕು ಅಂತ ಹೇಳಿ. ಮೊದ್ಲಿಗೆ ನಾವು ಭಗವದ್ಗೀತೆಯ ಅಧ್ಯಯನ ಮಾಡೋಣ, ಆಮೇಲೆ ಎಲ್ಲಾ ಶ್ಲೋಕಗಳನ್ನು ಪಠಣ ಮಾಡೋಣ. ಆದ್ರೆ ನಾಳೆ ಏಕಾದಶಿ ನಮ್ಮ ದೇವಸ್ಥಾನದ ಒಂದು ಲಿಂಕ್, ನಮ್ಮ ಮಂದಿರದ ಒಂದು ಲಿಂಕ್ ಅಲ್ಲಿ ಬೇರೆ ಬೇರೆ ಸಮಯದಲ್ಲಿ 2 ಗಂಟೆ ಅಷ್ಟು ಹೊತ್ತು ತಗೊಂಡು ಈ ಎಲ್ಲ ಭಗವದ್ಗೀತೆ ಎಲ್ಲ ಯಾವುದೇ ವಿವರಣೆ ಇರುವುದಿಲ್ಲ, ಬರೇ ಮಂತ್ರ ಪಠಣ ಆಗ್ತದೆ. ನೀವು ಬೇಕಿದ್ರೆ ಅದಕ್ಕೆ ಜಾಯಿನ್ ಆಗ್ಬೋದು. ನಾನು ಆ ಲಿಂಕ್ ನಿಮಗೆ ಕಳಿಸ್ಲಿಕ್ಕೆ ಹೇಳ್ತೇನೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ನೈಸ್ ಟೀಚಿಂಗ್, ಗುಡ್ ಎಫರ್ಟ್ಸ್ ವಿತ್ ಇನ್ ಟೈಮ್ ಲಿಮಿಟ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾಳೆ ಪುನಃ ಭೇಟಿಯಾಗೋಣ. ಹರೇ ಕೃಷ್ಣ.